ನಮಸ್ತೆ. ಇനി ನಮ್ಮ ಈ ಸಂದರ್ಶನಗಳು ಸಾಧಾರಣ 27 ವರ್ಷ ಈ ಬೆಂಗಳೂರು ತುಳುಕು ಓಡಾದ ತುಳು ಕಲೆ ಸಂಸ್ಕೃತಿ ವೈಭವ ಓಡಾದ ಪುನರ್ನಿಪಣ ಈ ಸಂಸ್ಥೆ ತುಳುಕು ರಿಜಿಸ್ಟರ್ ಬೆಂಗಳೂರು ಬಂದದು ಆಯ್ತ ಸ್ಟಾರ್ಟಿಂಗ್ ಸಕ್ರಿಯವಾದ ಆ ಸಂಘಗಳು ಬೆರೆತನಾರು ಆ ಸಂಘದ ಅಧ್ಯಕ್ಷರು ಆಗಿದ್ದಾರೆ ಶ್ರೀ ರವೀಂದ್ರ ಕುಮಾರ್ ಅವರಿಗೆ ಸ್ವಾಗತ. ಪರಿಚಯ ಮಾಡ್ತಾರೆ ಈ ಸಂದರ್ಶನ. ರವೀಂದ್ರ ಕುಮಾರ್ ಮತ್ತೆ ಈಗ ಬಾಲ್ಯ ಎಜುಕೇಶನ್ ಇದ್ರ ಬಗ್ಗೆ ಚೂರು ಊರು ಅಪ್ಪ ಬಾಲ್ಯ ಪಂಡ ಎನ್ನ ಹುಟ್ಟಿದ ವರ್ಷ 1945 ಸೆಪ್ಟೆಂಬರ್ ಸ್ವಾತಂತ್ರ್ಯ ಹೋರಾಟ ಹುಟ್ಟಿದ ಜಾಗ ಕದ್ರಿ ಬಾಲ್ಯ ಕದ್ರಿ ಮನೆಯನ್ನ ಎಜುಕೇಶನ್ ಮತ್ತು ಅವಾಗ ಇದು ಬಾಲ್ಯ ವಿದ್ಯಾಭ್ಯಾಸ ಗವರ್ಮೆಂಟ್ ಸ್ಕೂಲ್ ಅವಾಗ ಮನೆಗೆ ಪ್ರೈವೇಟ್ ಶಾಲೆ ಇದ್ದೀವಿ ಸರ್ಕಾರಿ ಶಾಲೆಗಳು ನಾಳೆಲ್ಲ ಇಡ್ಲಿಗೆ ಅವು ನಿಮ್ಮೆಲ್ಲ ಬ್ಯಾಕಪ್ ಅವಾಗ ಇಡ್ಲಿಗೆ ಹೈ ಎಂಡ್ ಎಜುಕೇಶನ್ ಬಂದು ಇಂಗ್ಲಿಷ್ ಗೊತ್ತಿದೆ ಮಲ್ಲ ಬ್ಯಾಕಪ್ ಐಡಿ ಬುಕ್ ಮಲ್ಲ ಮಲ್ಲ ಸಾಧನೆ ಗ್ರಾಜುಯೇಷನ್ ಆದ ಟೈಮ್ ಗ್ರಾಜುಯೇಷನ್ ಬಂದ ಇಂಜಿನಿಯರಿಂಗ್ ಕಾಲೇಜ್ ಇತ್ತು LSS ಐದು ಬುಕ್ ಗವರ್ಮೆಂಟ್ ಕಾಲೇಜ್ ಆಗಿ ಗವರ್ಮೆಂಟ್ ಕಾಲೇಜ್ ಬುಕ್ ವಿದ್ಯಾಭ್ಯಾಸ ಬಂದಾಗ ಮೆಡ್ರಾಸ್ ಪ್ರೆಸಿಡೆನ್ಸಿ ಮೆಡ್ರಾಸ್ ಸ್ಟೇಟ್ ಇತ್ತು ಸಂಪೂರ್ಣ ನಮ್ಮ ಕರಾವಳಿ ದಕ್ಷಿಣ ಕನ್ನಡ ಕಾಸರಗೋಡು ಮತ್ತು ಮೆಡ್ರಾಸ್ ಎಲಿಮೆಂಟರಿ ಸ್ಕೂಲ್ ಮತ್ತೆ ಮಾಡ್ತದೆ ಐದು ಬುಕ್ LSS ಹೈಸ್ಕೂಲ್ ಮತ್ತೆ LSS ವರ್ಷದ ಅಲ್ಲ ಒಂಜಿ ನಡ್ತವತ್ತಿನ ಒಂಜಿ ಕಾಲೇಜ್ ಭಾರಿ ಎಡ್ಡೆ ಕಾಲೇಜ್ ಭಾರಿ ಕುದಾರ್ನ ಬುಕ್ ಅವಾಗ ಕೋ ಎಜುಕೇಶನ್ ಮಾತಿಚ್ಚಿ ಆನ್ಲೈನ್ ಮಾತ್ರ ಕಾಲೇಜಿನ ಹಂಚಿ ಅವಳು ಅದು ಎಲ್ಲ BCom ಲಾಂಡ್ BCom ಆ ಸಂದರ್ಭಗಳು ಕೆಲಸ ಎಂಟ್ಲಿಗೆ ಅವಾಗ ಕೆಲಸದಲ್ಲಿ ಬರುವ ಸಮಸ್ಯೆ ಇತ್ತು. ಉದ್ಯೋಗ ಅವಕಾಶ ಭಾಳ ಕಡಿಮೆ. ಯಾಕಂದ್ರೆ ಭೂಸುಧಾರಣೆ ಬರ್ತಾನೆ ಮಾತ ಜನಕ್ಕೆಲ್ಲ ವಿದಾಯ ಪೋಯ ಸ್ಟಾರ್ಟ್ ಮಾಡ್ತಾರೆ. ಭೂಸುಧಾರಣೆ ಮಾತ ಬರ್ತದೆ ಮಾತ ವಿದಾಯ ಪೋಯ ಎಂಟ್ಲಿಗೆ ಇದ್ದಿನ ಉದ್ಯೋಗ ಅವಕಾಶ ಬಂದ ಬ್ಯಾಂಕ್ ಮೈನ್ ಬ್ಯಾಂಕ್ ಮಾತಾಡ್ತದೆ ಅವಾಗ ಮತ್ತೆ ಪ್ರೈವೇಟ್ ಬ್ಯಾಂಕ್ ಐಟೊಂದು ಅವಕಾಶ ಅವು ಗುಡ್ಡು ಪಡ್ದಂಡ ಬಾಂಬೆ ಹೋಗೋದು ಮುಂಬೈ ಹೋಗ್ಲಿಕ್ಕೆ ಅವ್ರು ರೆಡ್ ಆಗ್ತದೆ ಕೆಲಸ ಬಾಂಬೆ ಉದ್ಯೋಗ ಕಡಿಮೆ ಆದಾಗ ಗಲ್ಫ್ ಸ್ಟಾರ್ಟ್ ಗಲ್ಫ್ ಮತ್ತೆ ಜನ ಹೋದಪ್ಪ ಗಂಟೆ ಸಂಬಳ ಭಾರಿ ರೆಡ್ಡಿ ಆಗ ದುಂಬು ಭೋಜನ ಮತ್ತೆ ಗಂಟೆ ಸಂಬಳ ಭಾರಿ ರೆಡ್ಡಿ ಜೀವನ ತುಂಬತ್ತೆ ಚಿಕ್ಕ ಸರ್ಕಾರಿ ಸೇವೆಗೆ 24 ಟೈಮ್ ಸೇರಿ ಸಂದರ್ಭ ಪಟ್ಟ ಮಲ್ಯರ್ನ ಟೈಮ್ ಅದು MP ಆಯ್ತು ಅನ್ನ ಮಲ್ಯರ್ನ ಹುಡುಗಾದ್ರೆ ನಿಮಗೆ ಮ್ಯಾಂಗ್ಳೂರು ಒಂಜಿ ಈಗ ಹಂಚಿ ಕಾಲುವಾರ ಸೈಡ್ ಹೋಗ್ತಾರೆ ಕೋರ್ಟು ನ್ಯಾಚುರಲ್ ಕೋರ್ಟ್ ಆಗಿ ಹೋಗ್ತಾರೆ ಆರ್ಟಿಫಿಷಿಯಲ್ ಕೋರ್ಟ್ ಒಳಗೋಡು ಅವಾಗ ಅದನ್ನ ಬಜಾರ್ನ ಬಿಟ್ಟು ಮ್ಯಾಂಗ್ಳೂರು ಆವೋಡು ಮಾಡಿದ ಆಮೇಲೆ ಪದಮೂರು ಕೋರ್ಟ್ ಆಡ ಕೋರ್ಟ್ ಎದೋ 1000 ಎಕರೆ ಒಂಜಿ 2,000 ಜಾಗ ಬೋರ್ಡ್ ಅಂದ್ರೆ ಸರ್ಕಾರದ ಎಕ್ವೈರ್ ಮಾಡ್ತದೆ ಅದಕ್ಕೆ ಮತ್ತೆ ಕಡೆ ಜಾಗ ಅಲ್ಲಿ ಕುಡಿದು ಕೊಡೋದು ಸ್ಪೆಷಲ್ PWD ಸರ್ವಿಜನ್ ಸ್ಪೆಷಲ್ ಆಫೀಸ್ ಓಪನ್ ಮಾಡ್ತಾರೆ. ರೆವಿನ್ಯೂ DC ಇರ್ತೇವೆ DC ಸ್ಪೆಷಲ್ DC ಆ್ಯಕ್ಚುಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಅಪಾಯಿಂಟ್ಮೆಂಟ್ ಆಗಿ ರೆವಿನ್ಯೂ ನನ್ನ PWD ಅಂತ 24 PWD 2 ವರ್ಷ ಸೇವೆ
Elka Moji and KPSC example and after then commercial tax transfer. And Elka Moji commercial tax. And then 85ನೇ ವರ್ಷ ಕೂಡ ಮ್ಯಾಂಗ್ಳೂರಲ್ಲಿ ಸರ್ಕಾರ ಸೇವೆ ಮ್ಯಾಂಗ್ಳೂರಲ್ಲಿ ಬಟ್ ఇంకా ಆ ಸಂದರ್ಭದಲ್ಲಿ ಬಂತೆ ಈ ಯೌವನಸ್ಥರನ್ನ ಕೂಟೋಡು ವೈಟ್ ಜೆಟ್ ಅಂತ ಹೇಳಿ ಆಸ್ಪತ್ರೆ ನನಗೆ ಇಂಟ್ರೆಸ್ಟ್ ಇತ್ತು ಮಲ್ಪೋಡು ಸಂಘಬಂಡ ಎಂಗ್ಲಂಜಿ ಮಕ್ಕಳಾಗಿ ಬಂದಿರುವ ಈ ಬೆಂಗಳೂರು ಕಲಿತ ನಾಡಲ್ಲಿ ಮಕ್ಕಳನ್ನು ಜಾಗೃತ ಅಲ್ಲಿ ಸಂಘಟನೆ ಯುವಜನ ಪ್ರಾರ್ಥನಾ ಸಮಾಜಗಳು ಎಂಕ್ಲಿಂಜೋಡ ಈ ಎಂಕ್ಲಿನ ಬೇಸಿಗೆಯಿಂದ ನಾನು ಬತ್ತಿನ ಬ್ಯಾಕ್ಗ್ರೌಂಡು ಭಾಷಲ್ ಮಿಷನ್ ಭಾಷಲ್ ಮಿಷನ್ ಡಿಸ್ಟೆನ್ಸ್ ಬಂದ ಅಲ್ಲೂ ಭಾಷಲ್ ಬತ್ತಿನ ನಮ್ಮ ಸ್ವಿಟ್ಜರ್ಲ್ಯಾಂಡ್ ಓಕೆ ಜರ್ಮನ್ ಮಿಷನರ್ಸ್ ಮೂರು ಬರ್ತಿದ್ರು ಕುಡ್ಲ ಕಾಸರಗೋಡು ಕಾಸರಗೋಡು ಒಟ್ಟಿಗೆ ಆ ಟೈಮ್ ಮತ್ತು ಮಡಿಕೇರಿ ಬಾಂಬೆ ಮುಂಬೈ ಹುಬ್ಳಿ ಧಾರವಾಡ ಈ ಜಾಗ ಮತ್ತು ಭಾಷಾ ಮಿಷನ್ ಸಾಕೊಂಡಿ ಮಿಷನ್ ಚರ್ಚ್ ಹೋಗ್ಬಂದ್ರೆ ನಿಮ್ಗೆ ಅವರು ಈ ಭಾಷಾ ಮಿಷನ್ ಪಂಡ ಅವರು ಸಂಪೂರ್ಣವಾದ ತುಳುವನ್ನು ಅಳವಡಿಸಿದ ಒಂದು ಸಭೆ ಕಂಪ್ಲೀಟ್ ತುಳು ಆ ಭಾಷಾ ಮಿಷನ್ ಟ್ರೆಡಿಷನ್ ಹೆಂಚಪಟ್ಟ ಪ್ರಾರ್ಥನಾ ವಿಧಾನ ತುಳು ಬೈಬಲ್ ತುಳು ಸಂಗೀತ ತುಳು ఒక ಬೇತೆ ಮಾತಲ್ಲಿ ತುಳು ದಾಸ್ತದ ఒక ತುಳು ಮಾತೃ ಭಾಷೆ ತುಳು ಬೇರೆ ಮಾತೃ ಭಾಷೆ ತುಳು ಬೇತೆ ಭಾರತ ದೇಶ ಓದುದಲ್ಲ ಕ್ರಿಶ್ಚಿಯನ್ಸ್ ಮಿಷನರೀಸ್ ಈ ತುಳು ಮಾತೃ ಸಂಘಟನೆ ಬೇತೆ ಬೇತೆ ತುಳು ಸಂಘಟನೆ ಮಾತ್ರ ಅವು ಎಲ್ಲಿಯ ಗ್ರೂಪ್ ನಮ್ಮ ಸಿಂಧೀಸ್ ಮಾತಾಡ್ತಾರೆ ಸಿಂಧೀಸ್ ಅಂತ ಪಾರ್ಸಲ್ ಎಲ್ಲಿ ಗ್ರೂಪ್ ಅವು ಮಾತ್ರ ಗ್ರೂಪ್ ತುಳು ಮಾತನ್ನು ಅವೇ ನೆಟ್ಟು ತುಂಬ ಪ್ರತಿಯೊಂದು ಮಾತು ತುಳು ಕಲ್ಚರ್ ಅಂತ ಈ ತುಳು ಕುಲ ಇಮೋಷನ್ ಅಟ್ಯಾಚ್ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವು ಇದು ಭೇದ ಭಾವನೆ ಗೊತ್ತಿದೆ ಇಲ್ಲಿ ಮಾತು ಒಟ್ಟಿಗೆ ಆ ಜಾತಿದ ಈ ಜಾತಿ ಆ ಜಾತಿಯಲ್ಲಿ ಇತ್ತು ತುಳು ಮಾತ್ರ ಒಟ್ಟಿಗೆ ಮಾತು ಒಟ್ಟಿಗೆ ಹೋಗಿ ಮಾತ್ರ ಕಲ್ಚರಲ್ಲಿ ಚೂರು ಆಯ್ನಾತ್ ಮಿಕ್ಸ್ಡ್ ನೇಟರ್ ಜಾತಿ ಸಂಘಟನೆ ಮತ್ತೆ ಕೆಲವು ಆ ಸಂಘಟನೆ ಆಕ್ಟಿವಿಟಿ ಸ್ಟಾರ್ಟ್ ಆಗಿ ಐಟ್ ಕೆಲವು ಜೋಕ್ಲಿ ಮತ್ತೆ ಹೆಲ್ಪ್ ಮತ್ತು ಸಂಡೇ ಸ್ಕೂಲ್ ಭಾಗವಹಿಸ ಜೋಕ್ಲಿ ಆಯ್ತದಲ್ಲಿ ವಿದ್ಯೆ ಕೊಡೋಣ ಕ್ರಿಸ್ಮಸ್ ಟೈಮ್ ಗಿಫ್ಟ್ ಕೊಡೋಣ ಕಲೆಕ್ಷನ್ ಅಧ್ಯಕ್ಷರಾಗಿ ನಾನೇ ಸ್ವಲ್ಪ ಸೆಕ್ರೆಟರಿ ಐತೆ ಇದಕ್ಕ ಅಧ್ಯಕ್ಷರಾಗಿ ಸುಮಾರು ವರ್ಷ ಸರ್ವಿಸ್ ಮಾಡ್ತೇನೆ ಡಿಪಾರ್ಟ್ಮೆಂಟ್ ಉಂಟಲ್ಲ ಆಗ್ಲೈತೆ ಮತ್ತೆ ಉಂಟಲ್ಲ ಆಕ್ಟಿವಿಟೀಸ್ ಮತ್ತೆ ಆಕ್ಟಿವ್ ಹೋದ ಕೆಲವು ಸೋಷಿಯಲ್ ಆಕ್ಟಿವಿಟೀಸ್ ಮಾಡುವಂತ ಕೆಲವು ಮತ್ತೆ ಮಲ್ಲ ಗುಡ್ಡೆ ತೀರ್ಥವನ್ನ ಮತ್ತೆ ಸಾರಿ ಮತ್ತೆ ಸ್ಟೆಪ್ಸ್ ಕೊಡ್ತೀನಿ ಒಕ್ಕ ಈ ಅಶೋಕ್ ಚರಣ್ ನಾನು ಇಟ್ಕೊಂಡು ಮತ್ತೆ ಕಲೆಕ್ಷನ್ ಬಂದ ನಾನು ಈ ಜೋಗಿಗೆ ಉಪಯೋಗ ಮತ್ತೆ ಮೂಜಿ ಅಶೋಕ್ ಚರಣ್ ನೈಟ್ಸ್ ಅವಾಗ ಭಾರಿ ಫೇಮಸ್ ಅಶೋಕ್ ಚರಣ್ ಬಂದಂಡ ಒಂದು ಮ್ಯೂಸಿಕಲ್ ನೈಟ್ ಅವನಿಗೆ 2-3 ತಾಸು ಟೌನ್ ಹಾಲ್ ಟಿಕೆಟ್ ಸೇವ್ ಮಾಡ್ಬೋದು ಮತ್ತೆ ಬ್ಯಾನರ್ ಪಾಡ್ದು ಅವ್ರಿಗೆ ಜವಾಬ್ದಾರಿ ಮತ್ತೆ ಮಾತಾಡ್ತಾರೆ ಇಡೀ ಕುಳ್ಳಾಡಿ ಮಾತು ಸಂಘ ಸಂಘದ ಬ್ಯಾನರ್ ಪಾಡ್ ಕಲೆಕ್ಷನ್ ಮಾತಾಡ್ತಾರೆ ಕಷ್ಟ ಫೀಸ್ ಕೊಟ್ಟು ಅಂಚೆ ಅದು ಇನ್ವಾಲ್ವ್ಮೆಂಟ್ ಜಾಸ್ತಿ ಅಂಚೆ 85 ಮಟ್ಟ ಅದನ್ನ ಅಪ್ಪಾಗ 75ಕ್ಕೆ ಮದ್ನಾಡು ಮದ್ನಾಡು ಮಂಜಿ ದುಂಬು ಒಂದೇ ವರ್ಷ ದುಂಬು 76 ನಮ್ಮ ಧರ್ಮಸ್ಥಳ ಹೇಳಿರಿ ಲಾಭದಲ್ಲಿ ಮ್ಯಾಂಗ್ಳೂರು ಇಜ್ಜಿ ಮಲ್ಪುಗ ಅವ್ರಿಗೆ ಲಾಭದಲ್ಲಿ ಒಬ್ಬರು ಪ್ರೆಸೆಂಟ್ ಹೈಸ್ಕೂಲ್ ದುಂಬು ಎಂಟ್ಲಿಗೆ ದಕ್ಷಿಣ ಕನ್ನಡಕ್ಕೆ ಉಡುಪಿ ಮಾತ್ರ ಒಂಜಿ ಮಣಿಪಾಲ ಕೊಟ್ಟರು ಒಂಜಿ ಲಾಭ ಮಾತಾಡ್ತೀನಿ ಎಂಟ್ಲಿಗೆ ಮಾತ್ರ ಲಾಭ ಅಂಚ ಎಂಟ್ಲ ವರ್ಷ 87ಕ್ಕೆ ಆಗ ಜಾನೆ 2ನೇ ಬ್ಯಾಚ್ ಇಂಟ್ಲಿಗೆ ಕ್ಲಾಸಸ್ ಕಾಣೆಲ್ಲ ಬೈಯೆಲ್ಲ ಪ್ರೆಸೆಂಟ್ ಹೈಸ್ಕೂಲ್ ಇತ್ತು ಅದನ್ನು ಕ್ಲಾಸಸ್ 3 ವರ್ಷದಲ್ಲ 2 ವರ್ಷ ಪ್ರೆಸೆಂಟ್ ಕ್ಲಾಸಸ್ 3 ವರ್ಷ ಜೈಲದ ಸೈಡ್ ಎಲ್ಲ ಜಾಗ ಪರ್ಚೇಸ್ ಮಾಡ್ತಿದ್ದು ಧರ್ಮಸ್ಥಳ
ಬಿಲ್ಡಿಂಗ್ SDM ಲಾ ಕಾಲೇಜ್ ತಮಲ್ಲ ಬೇರೆ ಬೇರೆ ಕೋರ್ಸ್ ಇಲ್ಲ ಮರಿಬೇಡ ಅನುಭವ ಲೆಕ್ಕ ಅಂದರೆ ಮಕ್ಕಳಿನ ಸರ್ವಿಸ್ ಇಲ್ಲ ಮಸ್ತ್ ಉಪಯೋಗ ಒಂದು ಕೋರ್ಸ್ ಇನ್ಕಮ್ ಮಾಡಿ ಅದು ಲಾ ಇರ್ಬೇಕು 72 ಮದುವೆ ಸರಳಾದೇವಿ ಫ್ಯಾಮಿಲಿ ಪೇರೆಂಟ್ಸ್ ಅವ್ರು ಇರ್ತಾರೆ ಇವಾಗ ಯಾರು ಮದುವೆ ಬಗ್ಗೆ ಬಂದು ಕ್ವಾರ್ಟರ್ಸ್ ಕಡೆ ಬಂದು ಮೂರು ಶಿಫ್ಟ್ ಐದರಡು ಅಜಿಪತ್ ರೆಡ್ಡೆಟ್ ಹೋಮ್ ಗಾರ್ಡ್ ಆಕ್ಟಿವ್ ಪಾಸ್ ಆಡ ಅವಳ ದೇಶ ಸೇವೆ ಮಾಡಿದ್ರೆ ಮಾಡ್ತಾರೆ ಕಾಮನ್ ಸರ್ವಿಸ್ ಭಾರಿ ಎನ್ಕರೇಜ್ಮೆಂಟ್ ಇರ್ತದೆ ಭಾರಿ ಎಡ್ಡೆ ಮಾಡಿದ್ರೆ 75 ಎಲ್ಲ ಸೇರಿ ಅವಾಗ ಡಾಕ್ಟರ್ ME ಶೆಟ್ಟಿ ಭಾರಿ ಫೇಮಸ್ ಆದರು ನಮ್ಮ SP ಆಫೀಸ್ ಮೈದಾನ ಎದುರು ಆ ಕಮಾಂಡೆಂಟ್ ಆಗ್ಬರ್ತೀವಿ ಕರ್ನಾಟಕ ನನಗೆ ಅಫ್ಸರದು ಕೆಲಸ ಆಸ್ಪತ್ರೆ ಐಟ್ಲ ಮಾತಾಡೋದು ಹಾಸ್ಪಿಟಲ್ ನಾನು ಎಮರ್ಜೆನ್ಸಿ ಅವಳ ನಿಮಗೆ ಜೀವನದ ಪಾಠಗಳು IT ನಿಮಗೆ ಸ್ಪೆಷಲ್ ಕೋರ್ಸ್ ಫೈರ್ ಫೈಟಿಂಗ್ ಯಾನೇ ಸ್ಟೇಟ್ಗೆ ನಮ್ಮ ಹಲಸೂರು ಡಿಫೆನ್ಸ್ ಕಾಲೇಜ್ ಹೋಮ್ ಗಾರ್ಡ್ಸ್ ಆ್ಯಂಡ್ ಡಿಫೆನ್ಸ್ ಅದು ಒಂದು ಫೈರ್ ಫೈಟಿಂಗ್ ಆನರ್ಸ್ ಸರ್ಟಿಫಿಕೇಟ್ ಮಾತಾಡ್ತದೆ ಪಾಸ್ಟ್ ಇನ್ ಆನರ್ಸ್ 40 days ಕೋರ್ಸ್ ಇವಾಗ ಎಕ್ಸಾಮ್ ಬರ್ತೈತೆ ಚೈಟ್ ಕೆಲವು ಟೈಮ್ ಎಮರ್ಜೆನ್ಸಿ ಆ ಟೈಮ್ ಒಂದು ಸರ್ವಿಸ್ ಮಾಡುವಂಥ ಅವಕಾಶ ಜಾಸ್ತಿ ಇದೆ 82 ಟ್ರಾನ್ಸ್ಫರ್ ಆಗಿದೆ ಫಸ್ಟ್ ಆ್ಯಕ್ಚುಲಿ ಬ್ಯಾಂಗ್ಳೂರ್ ಬರ್ತೀನಿ ಈಗ ಗಾಂಧಿನಗರ ಆಫೀಸ್ ಗಾಂಧಿನಗರ ಹೆಡ್ ಆಫೀಸ್ ಟ್ರಾನ್ಸ್ಫರ್ ಜಾಯಿನ್ ಆಗಿ ಅದ್ರದ್ದು 2 ವರ್ಷ ಶೇಷಾದ್ರಿ ಟ್ರಾನ್ಸ್ಫರ್ ಶೇಷಾದ್ರಿ ಆಫೀಸಲ್ಲಿ ಪುನಃ ಆಫೀಸ್ ಎದುರುಡೆ ಕೆನರಾ ರೆಸ್ಟೋರ್ ಆಗ್ಬಿಡೋದು ಈ ಊರ್ಧರ್ಮ ಹೋಟೆಲ್ ಕೆನರಾ ರೆಸ್ಟೋರ್ ಓನರ್ ಶಿವರಾಮ್ ಶೆಟ್ಟಿ ಇವಳು ಬೈಯಾಗಿ ಗಾಣೆ ಮತ್ತು ಪಾತ್ರೆ ಮತ್ತು ಇಂಥವೆಲ್ಲ ಇರ್ತಾರೆ 6 ಇಂಥವೆಲ್ಲ ವಿಜಯ ಬ್ಯಾಂಕ್ಗೆ ವಾರ್ಡ್ ರಿಟೈರ್ಮೆಂಟ್ ಕೊಟ್ಟು ಈಡೇ ಬರ್ತದೆ ಮಂದಿ ಅಕ್ಷರ ಮೈಲ್ ಬರ್ತದೆ ಈ ಹೋಟೆಲ್ ರನ್ ಮಾಡ್ತದೆ ಶೇರ್ ಬಿಸ್ನೆಸ್ ಮಾಡ್ತದೆ ಅದೇ ಮತ್ತೆ ಪ್ಲಾನ್ ಮಾಡ್ತಾರೆ ಕೂಡ ಯಾವೊಂದು ಇಲ್ಲ ಬರೋದು ಹಿಂದಿನ ಯಾರು ಬತ್ತಿರಂತ ಬ್ಯಾಂಗ್ಳೂರ್ ಬತ್ತಿ ಹೋಗ್ತಾರೆ ಯಾರು ಅವಾಗ ಏನು 10 ತಿಂಗಳು ಆದ್ರೆ ಒಬ್ಬ ಸಂಘಟನೆ ಕೆಲವೊಂದು ಸೇರಿದ ತೀರ್ಮಾನ ಮತ್ತೊಂದು ಅಲ್ಪ ನಮ್ಮ ಶೇಷಾದ್ರಿ ಬ್ರಹ್ಮ ಹೆಚ್ಚಿನ ಬಿತ್ತಿದ್ರು ಮತ್ತು ಕೆಲವರಿಗೆ ಮಲ್ಲೇಶ್ವರ ಐಟಿ ಮುಖ್ಯವಾದ ಬೇರೆ ರವೀಂದ್ರನಾಥ್ ರೈ ಮುಖ್ಯವಾದ ಮಲ್ಲೇಶ್ವರ ಅಂತೀವಿ ರವೀಂದ್ರನಾಥ್ ರೈ ಮಲಾರ್ ಜಯರಾಮ್ ರೈ ಡೆಕ್ಕಂದ ಮಲ್ಲ ಕವಿಲ ಮಲ್ಲ ತುಳಿ ಮತ್ತೆ ಶಿವರಾಮ್ ಶೆಟ್ಟರು ಮೋಹನ್ ದಾಸ್ ಬರುತ್ತೆ ದಿನೇಶ್ ಅನಿಲ್ ಮಟ್ಟು ನಮ್ಮ ಶ್ರೀನಿವಾಸ ನಾರಾಯಣ್ ಶೆಟ್ಟಿ ಸಂಪತ್ ಕುಮಾರ್ ಮತ್ತೆ ನಾರಾಯಣ್ ಶೇಖ್ ಸದಾನಂದ್ ಶೆಟ್ಟಿ ಮತ್ತೆ ನಮ್ಮ ತೀರ್ಪೋಯಿನ MK ರವೀಂದ್ರನಾಥ್ ಜಿ ಶ್ರೀಪತಿ ಉಡುಪ ಸ್ವಯಂ ಪ್ರಕಾಶ್ ದುರ್ಗಾ ಪ್ರಕಾಶ್ ಶೆಟ್ಟಿ ತುಳಿದ ಮಾರ ಅಭಿಮಾನಿದಾಗ ಮಾತ್ರ ಸೇರಿದ ಮಾತ್ರ ಮಲ್ಕೊಡು ನಮ್ಮ ಒಬ್ಬರು ಮಲ್ಕೊಡು ನಮ್ಮ ಅವಾಗ ಜನಸಂಖ್ಯೆ ವಿರಳ ಇತ್ತಿರ್ತೀವಿ ನಮ್ಮ ಅವಾಗ ಬಸ್ ಸೇರೋದು ಕಾರ್ಯಕ್ರಮ ನಮ್ಮ ಒಟ್ಟಿಗೆ ಸೇರೋದು ಮಲ್ಕೊಡು ನನಗೆ ತುಳಿದು ತೀರ್ಮಾನ ಆದರೆ ನಮ್ಮ ಬೇರೆ ಶಿವರಾಮ್ ಶೆಟ್ಟಿ ಪ್ರಪೋಸ್ ಮಾಡ್ತಿತ್ತು ನಮ್ಮ ವಯಸ್ಸಿಗೆ ಆವಾಗ ಕಾರ್ಪೊರೇಷನ್ ಬ್ಯಾಂಕ್ ಚೇರ್ಮನ್ ರಿಟೈರ್ ಆಗ್ತದೆ ಅದು ಮಲ್ಲ ತುಳುವೆ ಅಂಚ ರಿಟೈರ್ಡ್ ಆಯ್ದೆ ಮಕ್ಕಳು ಹೋಗ್ತಾರೆ ಇಲ್ಲ ಬರೋದು ನನ್ನ ರಿಟೈರ್ ಆಗ್ತದೆ ಬಲ್ಲೆ ಬಿಟ್ಟು ನಾನು ಹೋಗ್ತದೆ ಅಂಚ ಅದೇ
ಪ್ರಥಮ ಅಧ್ಯಕ್ಷರು ಅಂತೇಳಿ ಅದಕ್ಕೆ ಸಪೋರ್ಟ್ ಆದರೆ ನಮ್ಮ ಮಾಧವ್ ಸೆಕ್ರೆಟರಿ, ಜನರಲ್ ಸೆಕ್ರೆಟರಿ, ನಮ್ಮ ಶಿವರಾಮ್ ಶೆಟ್ಟಿಯನ್ನೇ ಜಾಯಿಂಟ್ ಸೆಕ್ರೆಟರಿ, ಮತ್ತು ಜಯರಾಮ್ ರಾಯಗೌಡ ಇದ್ದಾರೆ, ಅದು ಸಿ ಎ, ಅದು ಟ್ರೆಸರರ್ ಬಂದು ಸ್ವಲ್ಪ ಸ್ವಲ್ಪ ರಿಜಿಸ್ಟ್ರೇಷನ್ ಬರ್ತೇನೆ ಐದು ಬಗ್ಗೆ ಎಲ್ಲ ಸೇರಿ ನಾನು ಈಗ ಬರೋಣ ಈಗ ಜಾಯಿಂಟ್ ಸೆಕ್ರೆಟರಿ ಅವಳು ನಾನು ಒತ್ತೊಂಡೆ ಸೇರಿ ಮಕ್ಕಳು ಮಾತ್ರ ಖುಷಿ ಆಯ್ತು ತೀರ್ಮಾನ ಬಂದ ಇಲ್ಲ ಹೊತ್ತು ಹಾಗಾಗಿ ಜಾಯಿಂಟ್ ಸೆಕ್ರೆಟರಿ ಸಂಘ ಬೆಳೆಪಾಡು ಅಂದರೆ ಮೀಟಿಂಗ್ ಬಂದ ಅಪರದ ಪದ್ಧತಿ ಬೇರೆ ಎಂಗ್ಲಿಗೆ ಒಂದನೇ ಸಂಘ ಸ್ಥಾಪನೆ ಮತ್ತಿನ ಬಾಲ್ಯಾವಸ್ಥೆ ತುಂಬ ಫಂಡ್ ಜಾಸ್ತಿ ಇಚ್ಚಿ ಬಂಗ ಮಾತೆಲ್ಲ ಸೇರಿನ ಜಾಗಗಳು ಒಂದೊಂದು ಕಾಮನ್ ಪ್ಲೇಸ್ ಸೇರೋದು ಮತ್ತೆ ಆಫೀಸ್ ಲೆಕ್ಕದಾರ ಇರ್ತದೆ ಒಂದೊಂದು ಏರಿಯಾ ಮೀಟಿಂಗ್ ಬಂದು ಮಾತು ಸೇರಿದ ನಮ್ಮ ಮೀಟಿಂಗ್ ನಮಗೆ ಗೆಟ್ ಟುಗೆದರ್ ಮಾತು ಸೇರಿದು ಅವ್ನು ಎಡ್ಡೆ ಸಂದರ್ಭ ಬೇಕು ಮಾತು ಫ್ರೀ ಅದು ಅರ್ಧ ಒಂದು ಗಂಟೆಗೆ ಮೀಟಿಂಗ್ ಡಿಸ್ಕಷನ್ ಮತ್ತೆ ಇಂಚೆ ಒಂದು ಗಣಪತಿಗಳು ಸೇರೋದು ಅಂಚೆ ಒಂದೊಂದು ಏರಿಯಾ ನಮಗೆ ಸೇಲ್ ಮಾಡೋದು ಹೊರ ವಯಸ್ಸಿಲ್ಲ ಬೈಯರ್ ಸೇರಿದ್ರು ಸಾಧಾರಣವಾಗಿ ಬೈಯರ್ ಸೇರಿದ ಮೀಟಿಂಗ್ ಮಾತಾಡಿದ್ರೆ ನೀವು ಅವನ ಸಭೆ ಏರ್ಪಾಡು ಈಗ ಒಂದು 2 ತಾಸು ಐದು ಪಕ್ಕ ಶಿವರಾಮ ಎಲ್ಲ ಮಾಡಿದೆ ಅದನ್ನ ಇಲ್ಲ ಶೇಷ ಮಾಡಿದೆ ಅಥವಾ ಆಯ್ತು ಅವಾಗಿಗೆ ಎಂಗ್ಲೆಲ್ಲ ಬಲೆ ಮಾಡಿದೆ ಇನ್ವಿಟೇಷನ್ಸ್ ಕಾಲೇಜ್ ಬೈ ಮಾಡಿದೆ ಡಿಫೆನ್ಸ್ ಕಾಲೇಜ್ ಅದನ್ನೆಲ್ಲ ಅಡಿಗೆ ಬಂದಿದ್ದೀನಿ ನನಗೆ ಪುತ್ರ ನಮ್ಮೆಲ್ಲ ಅದಕ್ಕೆ ಅವನ ಪುತ್ರ ಇದೆಲ್ಲ ಮರ ಕೊಡಿ ಅದನ್ನ ಪಡೆದಿವೆ ಎಂಟೆ ಪುನರ್ ಕೊಡೋದಾಗಿ ಕುಡಿತದಿಗೆ ಸೂಪ್ ಬರ್ತೈತೆ ಅವು ಒಂದು ಹಾಸ್ಪಿಟಲ್ದಲ್ಲಿ 15 ತುಂಬಿಕೊಂಡ ಡೈಜೆಷನ್ ಡೈಜೆಸ್ಟಿವ್ ಐದು ಪಕ್ಕ ನಮ್ಮ ವಾಮನ್ ಸಾರ್ ಎಲ್ಲ ಮಾಡ್ತಾರೆ ಎಸ್ ಈಗ ಎಸ್ ಭಾರಿ ಇಂಟ್ರೆಸ್ಟ್ ಇತ್ತು ಅಂಚ ಏರ್ಲೈನ್ ಹೋಟೆಲ್ ಕ್ವೀನ್ಸ್ ರೋಡ್ ಅವ್ರು ಮಾಡ್ತಾರೆ ಅವ್ರು ಐವಟ್ಟಿಗೆ ಹರಿಶ್ಚಂದ್ರ ಶೆಟ್ಟಿ ಇರ್ತಾರೆ ಹರಿಶ್ಚಂದ್ರ ಎಂದೆಲ್ಲ ಬರಬೇಕು ಪಂಡೆ ಅರೇಂಜ್ ಮಾಡ್ಕೊಂಡು ಹರಿಶ್ಚಂದ್ರ ಶೆಟ್ಟಿ 4 ಹೋಟೆಲ್ ಚಂದ್ರಿಕಾ ಆಯ್ತು ನಮ್ಮ ಜಯನಗರದ್ದು ಕೆಫೆಡಿ ಏರ್ಲೈನ್ಸ್ ಬಂದಿತ್ತು ಅಲ್ಪ ಅವರ ಮೀಟಿಂಗ್ ಮಾಡ್ತಾರೆ ಹೋಟೆಲ್ದೇ ಸೇವ್ ಮಾಡ್ತಾರೆ ಐದು ಬಕ್ಕವರ ಕೊಫಾ ಕಬಾನ ಪಡೆದು ಅಲ್ಸುಡಿದ್ರು ಅವರು ಅಂಚ ಮಾತ ಇನ್ವಿಟೇಷನ್ ಅದಕ್ಕೆ ಏರ್ಲೈನ್ಸ್ ಹೋಟೆಲ್ ಅವಳು ಏರ್ಲೈನ್ಸ್ ಪಲ್ಯ ಅಂಚಾನಕ ಒಕ್ಕದಾನೆ ಪಡ್ದಂಡ SNS ರಾಯರ್ ಬಂದೇವಿ ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಬಂದಿದ್ದೆ SNS ರಾಯರ್ ಒಕ್ಕೆ ನಮ್ಮ ಸುರೇಂದ್ರ ಹೆಗ್ಡೆ ಚೌಳು ಮತ್ತು ವೈಸ್ ಪ್ರೆಸಿಡೆಂಟ್ ಆಯ್ತು ಇದು ಮಾತ್ರ ಮಾಡೇ ಬಿಡೋದು ಯಾಕೊಬ್ರಿ ಏಪ ಬತ್ತಿನದ ನಿಕ್ಲಿಗೆ ಹೋಗಿ ಜಾಗಕ್ಕೆ ಬರ್ಬೇಕು ಮೀಟಿಂಗ್ ಮೂಲೆ ಮಾಡ್ಬಿಡಿ ದಯಾಗ ಹೋಗೋಣ ಸರಿ ಅಪ್ಪ ನಾನು ಸೆಂಟ್ರಲ್ ಪ್ಲೇಸ್ ಆಗ ನೋಡು ಏರ್ಲೈನ್ಸ್ ಹೋಗಿದ್ದೆ ಅಪಲ ರೂಮ್ ರೆಡಿ ಭಾಳಷ್ಟು ಮಟ್ಟ ಅರೇಂಜ್ಮೆಂಟ್ಸ್ ಮಾತಾಡ್ತಾರೆ ಅಥವಾ ಬದಿಯಾಗಿ ಇಂಟ್ರೆಸ್ಟ್ ನಾವು ಅದಕ್ಕೆ ಸುಮಾರು ವರ್ಷ ಬಂದು ಕಂಟಿನ್ಯೂ ಆಗಿದೆ ಅಪ್ಪಾಗ ಬಂದಿರು ಈ ಬಲಿಯಂದ್ರ ಬರ್ಬೇಕು ಅಪ್ಪಾಗ ಎನ್ನ ಬುದಡೆ ಅವಾರ್ಡ್ ಬಂದ್ಬೇಕು ಫಸ್ಟ್ ಬಂದಿನ ಇದೆಲ್ಲ ಏರ್ಲೈನ್ಸ್ ಹೊರಟು ಎನ್ನ ಬುದಡೆ ಮುಂದಿನ ಕಾರ್ಯಕ್ರಮ SNS ಸ್ಮಾರಕಾರ್ಥ ಅವಾರ್ಡ್ ಮಾಡಿದ್ರು ಅವಾಗ ಮನಿಯಂದ್ರ ಪುರಸ್ಕಾರ ಫಸ್ಟ್ ಏರ್ಲೈನ್
ರೋಡ್ ಮಾಡ್ತಾರೆ ಅದು ಕಂಟಿನ್ಯೂ ಆಗುತ್ತೆ ಪ್ರತಿ ವರ್ಷವೂ ಆರೇ ಖರ್ಚು ಮಾಡ್ಕೊಡುತ್ತೆ ಎಕ್ಸ್ಟ್ರಾದಲ್ಲಿ 5 ತಿಂಗಳು ಹೆಂಗೆ ಮಾಡುತ್ತೆ ಸಂಘ ಆರೇ ಖರ್ಚು ಬರೋದು ಸಂಘ ಪ್ರತಿ ವರ್ಷ ಸಂಘ ಪ್ರತಿ ವರ್ಷ ಹನ್ನೊಂದಿರಲೇ ಹೋಗಿತ್ತು ಸುಮಾರು ವರ್ಷ ಆರು ಕ್ರಮೇಣ ತೀರ್ಬೋಗ್ಬಿಡ್ತಾರೆ ಜೋಬಿ 2 ವರ್ಷ ಕಂಟಿನ್ಯೂ ಮಾಡ್ತಾರೆ ಯಾಕಂದ್ರೆ ಬಿಸಿ ಶೆಡ್ಯೂಲ್ ಅಡ್ಜಸ್ಟ್ಮೆಂಟ್ ಬರಾಯಿತು ಅದರ ಬಗ್ಗೆ ತೀರ್ಮಾನ ಮಾಡ್ತಾ ನಮ್ಮ ಸಂಘಟನೆ ಮಾಡ್ತಾರೆ ಅದು ಸಂಘಟನೆ ಮಾಡ್ತಾರೆ ಮಣಿಯೇಂದ್ರ ಪುರಸ್ಕಾರ ಏನು ಪುರಸ್ಕಾರ ಮಾಡಿದಾಗ ನಮ್ಮ ಬೇರೆಲ್ಲ ಹೋಟೆಲ್ ಹರಿರಾಮ್ದ ಮಾಲೀಕರೇ ರಮನಾಥ್ ಭಟ್ ಅಲ್ಲಿ ಪುರಸ್ಕಾರ ಬಾರಿ ಎಷ್ಟು ಎಂಗ್ಲ ಭಾರಿ ಫಾಲೋವರ್ನೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಂಗ್ಲೆಂಡ್ ತುಂಬ ಇರಲಿ ಬೇಸಾಯ ಎಂಗ್ಲೆಲ್ಲ ಮಕ್ಕಳು ಎಂಗ್ಲೆಂಡ್ ಬದಿಯ ಬಿಡ್ಬೇಕು ಅದನ್ನ ಜಾಗ ಎಂಗ್ಲೆಲ್ಲ ಮೀಟಿಂಗ್ ಮಾಡ್ಬೇಕು ಅದನ್ನ ಹರಿರಾಮ್ ಹೋಟೆಲ್ದ ಆಲ್ರೆಡಿ ಅಲ್ಪ ಮೀಟಿಂಗ್ ಮಾಡ್ತಾರೆ ಸುಮಾರು ಪ್ರತಿ ಪ್ರೋಗ್ರಾಮ್ ಅಂದ್ರೆ ಅದೇ ಬಾರಿ ಜೋಕರಿಗೆ ತುಳಿದು ಬಾರಿಕೊಂಡು ಸುಧಾರಣೆ ಮಕ್ಕಳು ಈ ನಟ ಕಾಣ್ತಾರೆ ಪ್ರತಿ ಮೀಟಿಂಗ್ ಪ್ರತಿಯೊಂದಿಲ್ಲ ಕೆಲಸ ಅಂಚ ಆ ಕಾರ್ಯಕ್ರಮ ಹರಿರಾಮ ಅಂಚ ಅವು ಅಂಚನೆ ಕಟ್ಟಿನ ಸ್ವಲ್ಪ ಜಾಗ ಮಾತ್ರ ಬೇರೆ ಬೇರೆ ಮಾತಾಡ್ತಾರೆ ಅವರ ಎಂಟು ಅಜಂತರ ಪ್ರೋಗ್ರಾಮ್ ಅಂತ ದಶಮಾಸ ಅಜಂತರ ಏರ್ಲೈನ್ಸ್ ಹೋಟೆಲ್ ಮಾಡ್ತಾರೆ ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಅವಾಗ ಪ್ರೋಗ್ರಾಮು ఇప్పుడు ಶುರು ಮಾಡ್ತೀನಿ ಉದ್ದೇಶ ಏನು ಮಾಡೋದು ಮಾತಾ ತುಳುವರೆಗಳ ಸಮಾನವಾಗಿ ಪುನರ್ಜನ ಒಂದು ಪ್ರೋಗ್ರಾಮ್ ಒಂದು ಜಾತಿದ ಪದ್ಧತಿ ಇರ್ತದೆ ಅಂದರೆ ಜಾತಿಗಳ ಸಂಬಂಧ ಇಡೀ ತುಳುನಾಡಿಗೆ ಬರ್ತಿದ್ದ ಪ್ರೋಗ್ರಾಮ್ ಬಟ್ ಇದನ್ನ ಸಂಘ ಅವರಿಗೆ ಜಾತಿ ಸಂಬಂಧ ಬರ್ತದೆ ಆಯ್ತು ಮುಸ್ಲಿಂರಲ್ಲಿ ಕ್ರಿಶ್ಚಿಯನ್ ಅಜ್ಜಿ ನಮ್ಮ ಪ್ಯಾರಿಸ್ ಪ್ಯಾರಿಸ್ಲಾಗ ಭಾರಿ ತುಳಿತಾರೆ ನಂಬರ್ ಒಂದೇ ಕೆಲವರು ಬೈತಿದ್ದ ಮಾಸ್ ಜನ ಮೆಂಬರ್ ಇರ್ತಾರೆ ಮಾತ್ರ ಸೇರ್ತಾರೆ ಬಟ್ ತುಳುಕು ನಮ್ಮ ಜಾತಿಗೆ ಬೈತಿದೆ ಆ ಜಾತಿಗೆ ಮಾತ್ರ ಅನುಕೂಲ ಪ್ರಸ್ತಾಪ ಮಾಡ ಬಲಿಯಂದ್ರಪ್ಪ ಬಲಿಯಪ್ಪ ಬಲಿಯಂದ್ರೆ ಸ್ಟಾರ್ಟ್ ಮಾಡ್ತಾರೆ ಬಲಿಯಂದ್ರೆ ಮಾಡ್ತಾರೆ ಮಾತ್ರ ಕೂಡ ಸೂರತ ಪರ್ಬನಿಂದ ಆಚರಣೆ ಮಾಡ್ತೀನಿ LH ಲೆಜಿಸ್ಲೇಷನ್ ವಿಧಾನಸಭಾ ಲೆಜಿಸ್ಲೇಷನ್ ಹಾಲ್ ಆ ಹಾಲ್ ಯೂಸ್ ಮಾಡ್ತಾರೆ ಏನು ಚಾರ್ಜ್ ಮಾತಾಡಿದಾಗ ನಮ್ಮ ಚಂದಪ್ ಶೆಟ್ಟರಪ್ಪ ವಿಧಾನಸಭಾ CM ಹೌಸ್ ಮಂದಿ ಇರ್ತಾರೆ ಆರು ಬಂದರೆ ಏನಪ್ಪ ಹಾಲ್ ಹೆಂಗೆ ತರ್ತಾರೆ ಫಂಡಿನ ಜೊತೆ ಹಾಲ್ ಹೆಂಗೆ ತರ್ತಾರೆ ಬಾಕಿ ಒಂದು ನಿಮ್ಗೆ ತೋರಿರುತ್ತೆ ಅప్పుడు ಮಾತಾಡೋದೇ ನೀವು ಬರ್ತೇವೆ ಒಂದು ಐಟಮ್ ಬಜಲ್ ಮಾಡ್ಕೊಡುವಂತ ಬೇಕಾದ್ರೆ ಲಾಡು ಕರೆಯಿರಿ ಬೇಕಾದ್ರೆ ಪಂಚ ಕೊನೆ ಕರೆಯಿರಿ ಬೇಕಾ ಬರೀ ಹೂ ಆದ ಐಟಮ್ಸ್ ಬೇಕಾ ಪೂಜೆದ ಐಟಮ್ಸ್ ಪಾನಕ ಡೊನೇಟ್ ಮಾಡಿ ಮಾತಾಡಿ ಡೊನೇಟ್ ಮಾಡ್ತೀವಿ ಮಾತಾ ಸೇರಿ ಸ್ವಲ್ಪ ಸ್ವಲ್ಪ ಜನ ಸೇರಂತ ಅವಾಗ ಇದು ನಮ್ಮ ಫುಲ್ ಕಾರ್ಯಕ್ರಮ ಟೈಮ್ ಬೇಕು ಪಾಸ್ ಆಗುತ್ತೆ ಪೂಜೆ ಬಂದ್ರೆ ಇತ್ತೆಲ್ಲ ಒಳ್ಳೆ ರಕ್ಲೆ ಬಂದಿದೆ ನಮ್ಮ KL ಗಟ್ಟಿ ಅದು ಪೂಜೆ ಭಾರಿ ವಿಷಯ KL ಗಟ್ಟಿ ವಿಜಯಕುಮಾರ್ ಕುಲಶೇಖರ್ ವಾಮನ್ ಆಮೇಲೆ ಕಳಿಕರಾವ್ ಡಿಸೋಜ ಟೀಮ್ ಇದೆ ರಿಟೈರ್ಡ್ ಪತ್ರಕರ್ತರು ಅದು ಭಾರಿ ಪೂರ್ವ ಕಾರ್ಯಕ್ರಮ ಅಡ್ಬೇಕು ಇದು ಬಿಟ್ಟಲ್ಲ ಇಟ್ಕೊಳ್ಳೋದು ಇದೆಲ್ಲ ಕಂಟಿನ್ಯೂ ಮಾಡ್ತಾರೆ ಪೂಜೆ ಸಂಪ್ರದಾಯವಾದ ಹೆಚ್ಚಾವನ್ನ ಬರೀ ಊಟ ಸಮ್ಮೇಳನ ಅವು 92 ಶುರುದ 78 ಬಲಿಯಂದ್ರ ಬರ್ಬಂತು ಬರ್ತಾರೆ ನಮ್ಮೆಲ್ಲ ಕಾರ್ಯಕ್ರಮಗಳು ಈ ನಮ್ಮ ತುಳುವರೆಂದರು ಈ ಬುಧರ್ ಮಾತ್ರ ಸ್ಪ್ರೆಡ್ ಆಗಿ ಮಾತ್ರ ಗೊತ್ತಾವಳು ಮಾತ್ರ ಬರೋಡು ಮಸ್ತ್ ತುಳಿಯರೆಲ್ಲ ಬರೋಡು ನಮ್ಮ ದೇಶಗಳು ಆಮೇಲೆ ಸಮ್ಮೇಳನ ತೀರ್ಮಾನ
ಹೆಚ್ಚಿನ ಹೊಸತೊಂದು ಸ್ವಾಗತ ಸಮಿತಿ ಮಾಡ್ತಾರೆ. ನಾನು ಜಾಯಿಂಟ್ ಸೆಕ್ರೆಟರಿ ತುಳರಿಲ್ಲ, ನನ್ನ ಅಧ್ಯಕ್ಷರಿಗೆ ನಮ್ಮ ವಯಸ್ಸಿನ ಅಧ್ಯಕ್ಷರಿಗೆ ಅಲ್ಲೊಂದು ಸ್ವಾಗತ ಸಮಿತಿ ಮಾಡ್ತಾರೆ. ಸ್ವಾಗತ ಸಮಿತಿ ಮಾಡ್ತಿದ್ದೆ. ಫೆಬ್ರವರಿ 3ನೇ ತಾರೀಕು 1992 ತುಳು ಸಮ್ಮೇಳನ ಗುರುನಾನಕ್ ಭವನ್ ವೀರಸ್ವ ಸಂಬಂಧ ಐದು ನಮ್ಮ ಗವರ್ನರ್ ಇರಬೇಕು ಅಂತ ಅಲ್ಲ ಬರ್ತದೆ. ಕೃಷಿ ಧಾರ್ಮಿಕ ಗವರ್ನರ್ ಇನ್ವೈಟ್ ಮಾಡ್ತಾರೆ. ಮಾತಾಡುವಾಗ ನಮ್ಮ ಎಲ್ಲ ತುಳು ಅಭಿಮಾನಿಗಳು ಸಪೋರ್ಟರ್ಸ್ ಪ್ರೋಗ್ರಾಮು ಇದು ಫೆಬ್ರವರಿ 23 ಸ್ವಲ್ಪ ಗಂಟೆ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ತುಳು ಸಮ್ಮೇಳನ. ಗವರ್ನರ್ ಕೃಷಿ ಧಾರ್ಮಿಕ ಮೇಲೆ ಉದ್ಘಾಟನೆ ಮಾಡ್ತಾರೆ. ಅವಾಗ ನಮ್ಮ ತುಳುವಿನ ಶಿಕ್ಷಣ ಮಂತ್ರಿ ವೀರಪ್ಪ ಆಗ ಅತಿಥಿಯಾಗಬೇಕು, ಅಧ್ಯಕ್ಷತೆ ವಹಿಸಬೇಕು. ಅಂಚೆನೆ ನಮ್ಮ ಮಾರ್ಕೆಟ್ ಆಳುವ ಕೇಂದ್ರ ಮಂತ್ರಿ ಆಗಿರುವಾಗ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದ ಕಾನೂನು ಮಂತ್ರಿ ಅದು ಮತ್ತೆ ಗೆಸ್ಟ್ ಆಗ್ತದೆ. ಪಕ್ಕ ಮಂದಾರ ಕೇಶವ ಭಟ್ರು ಪಕ್ಕ ಕೆಲವು ಮಲವಲ್ಲ ತುಳುವರಿಗೆ ನಾನು ಇನ್ವೈಟ್ ಮಾಡಿದ್ದೆ. ಮಾತಾಡಿದ್ದಿ ಪಕ್ಕ ಬೇತೆ ಬೇತೆ ಉಪಸಮಿತಿ ಮಾತಾಡ್ತದೆ. ಐಟಿ ಮಂದ ಸಾಂಸ್ಕೃತಿಕ ಗೋಷ್ಠಿನ ಹೆಸರಿಗೆ ಅಕ್ಕ ಆಗುತ್ತೆ. ಅಂಚ ಮತ್ತೆ ಸಾಹಿತ್ಯ ಗೋಷ್ಠಿ ಕೆಲವು ಕೆದಂಬಾಡಿ ಜನ ಮತ್ತು ಸೋಮೇಶ್ವರ ಕಟ್ಟುಕಟ್ಟದ ಪಾತಿರಿಗಳು ಅಂಚೆ ಮತ್ತು ಸಮಾರೋಪ ಮೇಲ್ಬಂತು ಮನೋರಮ ನೆಕ್ಸ್ಟ್ ಫುಲ್ ಕಾರ್ಯಕ್ರಮ ಬಾರಿ ಅವು ಈ ತುಳು ಸೇರಿ ಬಂದ್ರೆ ಅಪಗಣೆ ಮಾಡ್ತೀನಿ. ಭಾರಿ ಇನ್ಫಾರ್ಮೇಟಿವ್ ಉಂಟು ಇದು. ಎಟ್ಟೆ ಆ ಟೈಮ್ ನಾನು ಫುಲ್ ಇನ್ಫಾರ್ಮೇಶನ್ ಮಾತ್ರ ಇರ್ತಿತ್ತು. ಇದು ನಿನ್ನೆ ಸ್ಕ್ಯಾನ್ ಮಾಡ್ತದೆ ನಮ್ಮ ಕನ್ನಡ.com ಅಪ್ಲೋಡ್ ಮಾಡ್ತೇವೆ. 92 93 ಸ್ಮರಣ ಸಂಚಿಕೆ ನಮ್ಮ ಆನ್ಲೈನ್ ಓದು ಕವಿ ಭಾಷೆ ಮೆನ್ಷನ್ ಆಮೇಲೆ ತುಳುಕು ತುಳುಕ ಹೆಚ್ಚು ಸಂಬಂಧಿಸಿದ ಕಾಂಟ್ರಿಬ್ಯೂಷನ್ ಗುరించి ಸತೀಶರೇ, ತುಳು ನಾಲ್ಕು ವಿಧಗಳು. ಒಂಜಿ ಶಿವಳ್ಳಿ, ಜೈನ್, ಟ್ರೈಬಲ್ ಮತ್ತು ಕಾಮನ್ ಕರಾವಳಿ ನಾಲ್ಕು. ಶಿವಳ್ಳಿ ಬ್ರಾಹ್ಮಣ ಅಕ್ಲ ಆರ್ಥೋಡಾಕ್ಸ್ ಅಕ್ಲ ತುಳು ಪಾತ್ರನ ಶೈಲಿ ಬೇಕು. ಜೈನ್ಸ್ ಅಕ್ಲ ಒಂದು ಶೈಲಿ ಬೇಕು. ಟ್ರೈಬಲ್ಸ್ ಪಾತ್ರನ ಬೇಕು. ಎಂಕುಲ್ನ ತುಳು ಉಂಟದು ಭಾಷೆ ಮಿಷನ್ದಾಗಲ ತುಳು ಕಾಮನ್. ಉಡುಪಿ, ಮ್ಯಾಂಗ್ಳೂರು, ಕಾಮನ್ ತುಳು ಶೈಲಿ ಬೇಕು. ಆ ಕಾಮನ್ ತುಳು ದೇಶದಲ್ಲಿದೆ ಭಾಷೆ ಮಿಷನ್ದ ತುಳು ಭಾರಿ ಕೆಲಸ ಮಾಡ್ತೀವಿ. ಈ ಕೆಲಸ ಮಾಡಿದ ಮೆಜಾರಿಟಿ ಕಾಮನ್ ತುಳೇ ಮಾತಾಡ್ತಾರೆ. ಅಲ್ಪ ಇಲ್ಲ ರೀತಿಯ ಮಾತಾಡ್ತಾರೆ. 1898 ರೆವರೆಂಡ್ ಕ್ಯಾಮ್ರನ್ ಆರು ತುಳು ವ್ಯಾಕರಣ ಪ್ರಿಂಟ್ ಮಾಡ್ತೇವೆ, ಅಚ್ಚು ಮಾಡ್ತೇವೆ. ಹಿಂಚೆ ಬಂದೆ ಮಂಡ ಅಕ್ಕಲು ಅಂತದ ಬೈದಿನಿ ಧರ್ಮ ಪ್ರಸಾರ ಮಾಡ್ತಾರೆ ಬರ್ತನಲ್ಲ. ಅಕ್ಕಲ ಒಂದೇ ಏನಿನ ಮಾಡಿದ್ರೆ ಧರ್ಮ ಆತ್ಮಿಕ ಆಂಡ ಜನಗಳು ಅಕ್ಕಲ ಕಲ್ಚರ್ ಬಿಡಂದೆ ಅವೇನು ಆಚರಣೆ ಅಂತ ಆ ರೀತಿಯಲ್ಲಿ ದೇವರನ್ನ ಅಕ್ಕಲು ಒಪ್ಪಿಸಾಡಕ್ಕಂದ್ರೆ ಅಕ್ಕಲು ಬೇತೆ ವೆಸ್ಟರ್ನ್ ಸೈಡ್ ಅಥವಾ ಈಸ್ಟರ್ನ್ ಸೈಡ್ ಮಾಡಿರೋ ಬಗ್ಗೆ ಅಕ್ಕಲದೇ ಪ್ರಕಾರ ನಂಗೆ ಮಲ್ಪಾಡ ಅಕ್ಕಲು ಅವನೇ ಆಗದೆ ಅಕ್ಕನ ರೀತಿ ನೀತಿನ ಒಟ್ಟಿಗೆ ಸೇರದೆ ಮಲ್ಕೊಳಕ್ಕಂತೆ. ಅಕ್ಕಲು ವಿಂಗಡೆ ಮಾಡಬೇಕು. ಅಂಚಾದ ಅಕ್ಕಲು ತುಳು ಕಲ್ತೇವೆ. ತುಳು ಕಲ್ತದೆ ಅದನ್ನ ತರ್ಜಮೆ ಮಾಡ್ತೇವೆ. ತರ್ಜಮೆ ಮಾಡ್ತದೆ ಆಯ್ತು ಸ್ಕ್ರಿಪ್ಟ್ ಮಾಡ್ತೇವೆ. ಅಪ್ಪ ಮತ್ತೆ ಈ ಮಳೆ ಕಲ್ಲಚ್ಚು ಕಲ್ಲಚ್ಚು ಮಳೆ ಸೇರಿಸಾದ್ರೆ ಪ್ರಿಂಟ್ ಮಾಡ್ತದೆ, ಅದನ್ನ ಎಡಿಟ್ ಮಾಡ್ತದೆ, ಕಂಪೋಸ್ ಮಾಡ್ತದೆ. ನಮ್ಮ ಕಂಪೋಸರ್
ಮಲ್ಕೊಂಡು ಭಾರಿ ಡೆಲಿಕೇಟ್ ಬಕ್ಕ ಭಾರಿ ಟಿಡಿಯಸ್ ಪ್ರೋಸೆಸ್ ಮಾತಂತದ್ದು ಫಸ್ಟ್ ಕರೆಕ್ಟ್ ತುಳು ವ್ಯಾಕರಣ ಮಾಡ್ತೀವಿ ರೆವರೆಂಡ್ ಮ್ಯಾನೇಜರ್ ಮಾಡ್ತೀವಿ ಆರು ತುಳು ನಿಘಂಟು 1087 ಅಪ್ಪಗೆ ಮಾಡ್ತಾರೆ ಐದು ಪಕ್ಕ ರೆವರೆಂಡ್ ಅಮ್ಮಾನ್ ಮಾಡ್ತೀವಿ ರೆವರೆಂಡ್ ಅಮ್ಮಾನ್ ಮಾಡಿದ ಆರು ಉಡುಪಿಡೆ ಸಲ್ಲಿಸ್ಕೊಂಡು ಆರು ಏನು ಒಳಗೊಂಡ ತುಳು ಗೀತೆಗಳು ತುಳು ಸಂಗೀತ ಗೀತೆಗಳನ್ನು 1847 ತರ್ಜಿಮೆ ಮಾಡ್ತೀವಿ ಪ್ರಿಂಟ್ ಮಾಡ್ತೀವಿ ಪ್ರಿಂಟ್ ಮಾಡ್ತೀವಿ ಬೊಕ್ಕ ಹೊಸ ಒಡಂಬಡಿಕೆರ ಒತ್ತಾಯ ಚಾಪ್ಟರ್ ಹೊಸ ಒಡಂಬಡಿಕೆ ಮತ್ತೆ ಬೈಬಲ್ ಚಾಪ್ಟರ್ ಅವೇ ಭಾಷಾ ಮಿಷನ್ ಪ್ಲಸ್ ಬಂದ ಅವಾಗ ಏನು ಪ್ಲಸ್ ಇದ್ದ ಭಾಷಾ ಮಿಷನ್ ಪ್ಲಸ್ ಬಲ್ಮಟ್ಟು ಪ್ರಿಂಟ್ ಮಾಡ್ತೀವಿ ಆ ಮತ್ತಾಯ ಪ್ರಿಂಟ್ ಮಾಡಿದ ಗಾಂಧಿಯವರ ಓದಿದ್ರು ಆಯ್ತು ಪರ್ವತ ಪ್ರಸಂಗ ಅವರನ್ನು ಉಂಟು ಅವನಿಗೆ ಭಾರಿ ಅಪಗಪಗ ರಿಸೈಟ್ ಬಂದಲ್ಲಿ ಓದುತ್ತೀನಿ ಭಾರಿ ಆತ್ಮೀಕವಾದ ನಮ್ಮ ಬೆಳವಣಿಗೆ ಭಾರಿ ಉತ್ತೇಜನ ನನಗೆ ಸಂಧಿ ಅಂಚೆ ಅಪ್ಪಗ నుంచి ಮಿಷನರೀಸ್ ಭಾರಿ ಕೆಲಸ ಮಾಡ್ತಾರೆ ಅಪ್ಪನ ಹೆಂಚೆ ಉಂಟಲ್ಲ ಭಾಷಾ ಮಿಷನ್ ಗ್ರೂಪ್ ಎಲ್ಲಿ ಅಲ್ಲ ಬೈಬಲ್ ತುಳುಟು ಸಂಗೀತ ಐಕೆ ಟ್ಯೂನ್ ಮಾತ್ರ ಜರ್ಮನ್ ಟ್ಯೂನ್ ಮಾತ್ರ ಕೆಲವು ನೋಟ್ಸ್ ಮತ್ತೆ ಜರ್ಮನ್ ಟ್ಯೂನ್ ಲಿರಿಕ್ಸ್ ಜರ್ಮನ್ ಟ್ಯೂನ್ಸ್ ಬೊಕ್ಕ ಮಾತಾ ಕಟ್ಟುಪಾಡುಗಳ ಮಾತ್ರ ತುಳು ಪ್ರಕಾರ ನಾವು ಉದ್ದಾರದ ಮನಸ್ಸು ಹಾರ್ವೆಸ್ಟ್ ನಮ್ಮ ಉದ್ದಾರದ ಮನಸ್ಸು ಹಾರ್ವೆಸ್ಟ್ ಅವಾಗ ನಿಮ್ಮೆಲ್ಲ ಎಲ್ಲ ತುಳು ತಮ್ಮ ಬಾರಿ ನಿಮ್ಮೆಲ್ಲ ಒಟ್ಟಿಗೆ ಸೇರಿದು ಬರೀ ಇಂಟೆನ್ಷನ್ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಸೇರಿದು ವಾಸಂತ ఒక స్పోర్ట్స్ స్పోర్ట్స్ ఎంజాయ్ కమిటీ స్పోర్ట్స్ ಸ್ಪೋರ್ಟ್ಸ್ ಸಂಪ್ರದಾಯ ನಮ್ಮ ಇಂಡಿಯನೈಸ್ಡ್ ರೀತಿಯೇ ಕಲ್ಚರ್ ಬಟ್ ಬಾರಿ ಒಂದು ಖುಷಿ ಗೊತ್ತಿನ ಒಂದು ಕಲ್ಚರ್ ಮಾತ್ರ ಸಾಮಾನ್ಯ ಆಗ್ಬೋದು ಭೇದ ಭಾವದ ಗೊತ್ತೈತೆ ಆ ರೀತಿ ಈ ತುಳು ರೆಂಕ್ನ ಅಧ್ಯಕ್ಷನಲ್ಲಿ ಅಥವಾ ಕಾರ್ಯದರ್ಶಿ ಆ ಟೀಮ್ ಎಂಚ ಇಂಕ್ಲ ಸುಲೂದ ಅಧ್ಯಕ್ಷರೇ ವಯಸ್ಸಿಗೆ ಆದ್ರೆ ಸ್ವಲ್ಪ ಒಂದೆರಡು ಸ್ವಲ್ಪ ಆಜಿಮಠ ಅಧ್ಯಕ್ಷರ ಕೆಲಸ ಗಂಟೆ ಕೆಲಸ ಮಾಡ್ತಾರೆ ಭಾರಿ ಗೌರವದ ಸಮಿತಿ ಅದನ್ನ ಟೈಮ್ ಸ್ವಲ್ಪ ನಾಲ್ಕು ಮಠ ಮಾಧವ ಬ್ಲಾಕ್ ಅದರಲ್ಲಿ ಬಾರಿ ಒಂದೊಂದು ಅನ್ನ ಬಾರಿ ಮುತುವರ್ಜಿ ಇರ್ತದೆ ಬಾರಿ ಸಂಘಟನೆ ತುಮಕೂರು ಬಾರಿ ಕೆಲಸ ಉಂಟು ಸೆಕ್ರೆಟರಿ ಬೇರೆ ಹೇಳ್ಬೇಕ ಇಂಕೊಂದು ಚೂರು ರೆಸ್ಟ್ ಕೊಡಲಿ ನೆಕ್ಸ್ಟ್ ನಮ್ಮ ಪುತ್ರ ಹೇಳ್ಬಾರ್ದು ಆದರೆ ಸ್ವಲ್ಪ 7 ಸ್ವಲ್ಪ 2 ವರ್ಷ ಬಂತೇವೆ ಅದೇ ಟೈಮ್ಲು ಉದಯರಿಗೆ ಬಾರಿ ಹುಮ್ಮಸ್ ಮಸ್ತ್ ಕೆಲಸ ಮಾಡ್ಕೊಂಡು ಅದು ತುಂಬ ವಿಚಾರ ಬಾರಿ ಹುಮ್ಮರಿಸ್ತಾರೆ ಅದು ಬರ್ತೇವೆ ಆ ಟೈಮ್ಲು ಸೆಕ್ರೆಟರಿ ನೆಕ್ಸ್ಟ್ ಪುತ್ರ ಬಿಡುಗಡೆ ಆದ ಸಂದರ್ಭಗಳು ಬಿ ಮನಮೋಹನ್ ಆಗಿನ ಆರಧ್ಯಕ್ಷರೇ ಅನ್ನ ಪೀರಿಯಡ್ ಏನೋ ನಾಳೆ ನನ್ನ ಇದಾಯ್ತು ಇದು ಆಕ್ಟಿವ್ ಪಡ್ಬೋದು ಸರಿ ಮನಮೋಹನ್ ಮುಗಿಬೇಕ ವಾಮಸಾರಿ ಅಧ್ಯಕ್ಷ ವಾಮಸಾರಿ ಪೀರಿಯಡ್ ನಮ್ಮ ವಿಜಯಕುಮಾರ್ ಕುಲಶೇಖರ್ ಆರು ಸೆಕ್ರೆಟರಿ ಆರು ಕೆಲಸ ವಾಮಸಾರಿ ಆಗ್ಬೇಕ ಯಾನ್ ಅಧ್ಯಕ್ಷರಾಗಿದ್ದೆ ಇನ್ನೊಟ್ಟಿಗೆ ವಿಜಯಕುಮಾರ್ ಇನ್ನೊಟ್ಟಿಗೆಲ್ಲ ಕೆಲಸ ಮಾಡ್ತಾರೆ ಭಾರಿ ಮುತುವರ್ಜಿ ಕೆಲಸ ಮಾಡ್ತಾರೆ ಯಾನ್ ಆಗ್ಬೇಕ ನಮ್ಮ ರಮನಾಥ್ ಭಟ್ರು ಆರೋಗ್ಯ ಗೊತ್ತೇಜಿ
ಯಾರಿಗೆ ಮೀಟಿಂಗ್ ಬಂದರೆ ಏಜೆಂ ಬಂದರೆ ಯಾರು ಪ್ರಪೋಸ್ ಬಂದು ಈಗ ಅಧ್ಯಕ್ಷರಾಗ ಈಗ ಪಂಡಿತ ಜಾಗ ಈಗ ಆಲೆ ಈ ರೀತಿ ಮಾತ್ರ ಬೇಸಾಯ ಬಂದಿದೆ ಈಗ ಅವರು ಅಂತ ಅದನ್ನ ಸಂದರ್ಭಗಳು ಅಧ್ಯಕ್ಷ ನಮ್ಮ ಇದೇ ಧರ್ಮಸ್ಥಳ ಭಾಳ ಇಂಟ್ರೆಸ್ಟ್ ಇರ್ತದೆ ಈಗ ಬಲೆ ಬರೋದು ಅದನ್ನ ಟೈಪ್ ಬಗ್ಗೆ ನಮ್ಮ ಮಾಧವ್ ಕುಲಾಲ್ ಆರ್ಬತ್ತಿ ಮಾಧವ್ ಕುಲಾಲ್ ಎಲ್ಲ ನೊಟ್ಟಿಗೆ ಉದಯ ಕಂಟಿನ್ಯೂ ಮಾಡ್ತೇವೆ ಮಾಧವ್ ಕುಲಾಲ್ ಉದಯ ಇರ್ತೇವೆ ಮಾಧವ್ ಕುಲಾಲ್ ಉದಯ ಬಗ್ಗೆ ನಮ್ಮ ಅಡಿಗೆಯಲ್ಲಿ ನೆಟ್ಟರ್ ಮಾಡ್ತೇವೆ ಅದಕ್ಕೆ ಬಗ್ಗೆ ಇಂಟ್ರೆಸ್ಟ್ ಬರೀ ಆಕ್ಟಿವ್ ವಸಂತೋತ್ಸವ ನೋಡ್ತಿದ್ದೆ ಅಲ್ಲ ಜಯಂತರಾವ್ ಟೀಮ್ ಕೆಲಸ ಮಾಡೋದು ಬರ್ತದೆ ನಾನು ಎಲ್ಲರೂ ಬಾರಿ ಬರೋಡಲ್ಲಿ ನಡ್ಕೊಂಡು ಕೊನೆಯ ಮಾತಾಡೋದು നല്ല ಸಂಗತಿ 27 ವರ್ಷം ಸಂಘ ನೋಡ್ಕೊಂಡು ಬಾರಿ ಎಫರ್ಟ್ ಅದು ಈ ವರ್ಷ ಕೆಲವು ಇಂಚಿನ ಕಾರ್ಯಕ್ರಮ ಇವು ಸ್ಮರಣ ಸಂಚಿಕೆ ಬಿಡುಗಡೆ ಬೇರೆ ಬೇರೆ ಸ್ಮರಣ ಸಂಚಿಕೆ ತುಳಸಿ ಬಿಡುಗಡೆ ಮಾಡ್ಬೇಕು ದಶಮಾಸ್ತವಲ್ಲಿ ಮಾತ್ರ ತುಳುಶಕ್ತಿ ಅವಳ ಮಲ್ಲ ಪ್ರೋಗ್ರಾಮ್ ಅಜಂತರ ಮಾಮನ ತುಳಲಿ ಮಾತ್ರ ಸನ್ಮಾನ ಮಾಡ್ತಾರೆ ಮನಮೋಹನ್ ಅತ್ತಾವರ್ ಪದ್ಮಶ್ರೀ ಡಾಕ್ಟರ್ ಮನಮೋಹನ್ ಅತ್ತಾವರ್ ಮತ್ತೆ ನಮ್ಮ ಚಾನ್ಸಲರ್ ಮಣಿಪಾಲ್ ಎರಡೇ ಮನೆ ಮಲ್ಲ ಪ್ರೋಗ್ರಾಮ್ ಮತ್ತೆ ಅಜಂತೋಡಿಗೆ ಭಾರಿ ಸಪೋರ್ಟ್ ಕೊಟ್ಟು ನಾನು ಬಾಗಿದ್ದೆ ಭಾರಿ ಜಾಗೃತಿ ಅಂಡ್ ಬೊಕ್ಕ ನನ್ನಟು ಒಂಜಿ ಡೈರೆಕ್ಟ್ ಪಬ್ಲಿಷ್ ಮಾಡ್ತಾರೆ ಏನಾದ್ರು ಡೈಲಿ ಪ್ರಪೋಸ್ ಮಾಡ್ತೀನಿ ಬೊಕ್ಕ ಅಂಡ್ ಬೊಕ್ಕ ಒಳ್ಳೆ ಬರ್ಬೋದು ಜೊತೆಗೆ ಇಂಥದ್ದು ಹಬ್ಬಗ ಬರ್ತೀನಿ ತುಳುರೆಂಕಲು ಬರುವಾಗ ಫಸ್ಟ್ ಒಂದೇ ಸ್ಟಾರ್ಟ್ ಎಂಕಲು ಮಾತ್ರ ಕಾರ್ಯಕ್ರಮ ಐದು ಪಕ್ಕ ಎಂಕಲು ವಸಂತೋತ್ಸವ ಮಾಡೋದು ಮಾತ್ರ ವಸಂತೋತ್ಸವ ಮಂದಿನ ಮೇಟ್ ಕಾರ್ಯಕ್ರಮ ಮಲ್ಕೊಳ್ಳೋ ನಮ್ಮ ಬಂದಿರೋದು ಅವೇನು ಮೇ ತಿಂಗಳು ಫಸ್ಟ್ ಎಂಕಲು ಬರ್ತೀನಿ YMCA ಗ್ರೌಂಡ್ ಹಾಲ್ ಗ್ರೌಂಡ್ ಇಡೀ ಇದಂತ ಕಾರ್ಯಕ್ರಮ ಸ್ಪೋರ್ಟ್ಸ್ ಬೇರೆ ಬೇರೆ ಸ್ಪೋರ್ಟ್ಸ್ ಗೇಮ್ಸ್ ಗೆಟ್ ಟುಗೆದರ್ ಟೈಮ್ ಬಾರಿ ಮಲ್ಲ ತುಳರಿ ಮತ್ತೆ ಸಮಾನ ಗೆಟ್ ಟುಗೆದರ್ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವಾಗ ಹಂಚಾಗಿ 2-3 ಪೋನಾಗ ಅವನೇ ನಮ್ಮ ಅದರೊಟ್ಟಿಗೆ ನಮ್ಮ ವಿಜಯ್ ಕುಮಾರ್ ಆರ್ಟಿ ನಮ್ಮ ಇದು ಮಾಡ್ಬೇಕು ಅವ್ರಿಗೆ ಬಿಸು ಬರ್ಬಾದ ಮಾಡ್ತಾರೆ ಬರೀ ದಯಾಬಲ್ಲಿ ಇದು ಮಾಡ್ಬೇಕು ವಸಂತೋತ್ಸವ ಎಲ್ಲ ಬಿಸು ವಸಂತೋತ್ಸವ ಬಿಸು ಬರ್ಬಾರ ಅವಲ್ಲ ಕೊಟ್ಟರು ನಡ್ಕೊಂಡು ಬರ್ತೀವಿ ಇಂಚಿನ ರೀಸೆಂಟ್ಲಿ ఒక ಬೇರೆ ಮಾತ್ರ ಆಕ್ಟಿವಿಟೀಸ್ ದುಂಬುರ್ದಿ ನಡ್ಕೊಂಡೇ ಬರೋದು ಕೆಲವು ಜೋಕ್ಲಿ ಕೆಲವು ದಾನಿದ್ದು ಹೈಯೆಸ್ಟ್ ಮಾರ್ಕ್ಸ್ ಬರ್ತಿನ ಕಾಲೇಜ್ ಫ್ರೆಂಡ್ಸ್ ಸ್ಕಾಲರ್ಶಿಪ್ ಕೊಡ್ತಾನ ಕೈ ಕೆಲವು ವೃದ್ಧಾಶ್ರಮ ಬಕ್ಕ ಹೋಗೋಣ ಲಿಂಗರಾಜಪುರಂ ಯುನೈಟೆಡ್ಸ್ ಪಾರ್ಷಿಯಲಿ ಇಂಪೈರ್ಡ್ ಜೋಕ್ಲ ಸ್ಕೂಲ್ ಮತ್ತು ಅಟ್ಲೇ ಮತ್ತು ಗಿಫ್ಟ್ ಬರ್ಬೋಣ ಅಟ್ಲೇ ಮತ್ತು ಸಾಂತಾನ ಬರ್ಬೋಣ ಶಿಶು ಅನಾಥ ಶಿಶು ಶಾಲೆ ನಡೆ ಮತ್ತು ಅವು ಕೆಲವು ನಮ್ಮ ರಮನಾಥ್ ಭಟ್ರ ನಡೆ ಮತ್ತು ಫೋನ್ ಮಾಡಿಕೊಂಡು ಪ್ರತಿಭಟನೆ ಕೆಲವು ಮಾಡ್ಕೊಡ್ಬೋಣ ನಮ್ಮ ದಿವಂಗತ MK ಪ್ರತಿಭಟನೆ ನಮ್ಮ ಬೇಚೆಲ್ಲ ಆಗ್ತಿರ್ತಾರೆ ನಮ್ಮ ಕಾಸರಗೋಡು ಹೋಗಿ ಅವರು ಮತ್ತು 3 ನಮ್ಮ ಕ್ವೀನ್ಸ್ ಸ್ಟ್ಯಾಚ್ಯೂ ಪ್ರತಿಭಟನೆಗಳು ರೈಲ್ವೆ ವಿಚಾರಗಳು ಅಪಗನೆ ಎನ್ನ ಟೈಮ್ ಸೆಕ್ರೆಟರಿ ಕೆಲವು ಅಧ್ಯಕ್ಷರು
ಹೋಗ್ತಾ ಇಲ್ಲ ಅವರಿಗೆ. ಅಂದ್ರೆ ಭಾರಿ ವರ್ಷದ ಮುಂಚೆ ಈ ಕೋಸ್ಟಲ್ ನಮ್ಮ ಬ್ಯಾಂಗ್ಳೂರು ನ್ಯಾರೋ ಗೇಜ್ ಬ್ರಾಡ್ ಗೇಜ್ ಮಾಡ್ಕೊಂಡ ಭಾರಿ ವರ್ಷ ಕೊಂಡು ಹೋಟೆಲ್ ಬಿಡುಗಡೆ ಹಾಕಲು ಓಪನ್ ಆಗಿ ಹೋಗಲ್ಲ. ಬರೀ ಗೂಡ್ಸ್ ಬರುತ್ತಾರೆ ಕಮರ್ಷಿಯಲ್ ಹಾಕಲು ಈಗ ಎಡ್ಡೆ ಕೊಡುತ್ತೆ ಪ್ಲಾಸ್ಟರ್ ಕೊಡುತ್ತೆ ಯಾವಾಗ ದುಡ್ಡು ಜಾಸ್ತಿ ಐಕ್ ಮೇಲೆ ನಮ್ಮ ಬರೀ ಅವಳು ಹಾಡು ಇರ್ತಾರೆ. ರಾಣಿ ಹಬ್ಬಕ್ಕನ ಬಗ್ಗೆ ಇಟ್ಟುಂಜಿ ಅಂತ ಹೋರಾಟ ಮಾಡಿದ್ರೆ ಅಂತ ಲೋಕಲ್ MLA ಅದನ್ನ ಸಾಯದ ಕೆಲವು ಮೀಟಿಂಗ್ ಅಂತ ಮಾಡ್ತೀವಿ. ರಾಣಿ ಹಬ್ಬಕ್ಕೆ ಸ್ಟಾರ್ಟ್ ಸ್ಥಾಪನೆ ಹಾಡು ಮತ್ತು ಕೆಲವು ಈ ನಾನು ಬಕ್ಕ ನಮ್ಮ ತುಳು ಗಣೇಶ ನೋಡಿದ್ರೆ ಪ್ರತಿಯೊಂದು ಕೊಡೋದೇ ಅಲ್ಲ ಇನ್ಬಿಟ್ರೆ ಆರ್ತಿಸಿ ಆಡಿನ ಸ್ಪಾಟ್ ಲೈವ್ ಭಾವದ ತುಳು ಫೌಂಡರ್ ಮೆಂಬರ್ ಆ ಕಂಪನಿ ನೀವು ಆ ಸಂದರ್ಭದಲ್ಲಿ ನಂಗೆ ಕೊಡ್ಚಿ ರೆಕಗ್ನೇಷನ್ ಕೊಡ್ಚಿ ತುಳು ಕೊಂಡ ನಮ್ಮ ಹೇಳಿದ ಆ ರೆಕಗ್ನೇಷನ್ ಸಿಕ್ತು ಅಲ್ಲ ನಂಗೆ ದಯ ರೆಕಗ್ನೇಷನ್ ನಮ್ಮ ದಯ ಮಾತ ಭಾಷೆಯಲ್ಲಿ ನಮ್ಮದೇ ಬರ್ತೀನಿ ಇಂಗ್ಲೀಷ್ ನಮ್ಮದೇ ಬರ್ತೀನಿ ಅಂತ ವಾದ ಅದಲ್ಲ ಎಲ್ಲ ಲಾಜಿಕ್ ಏನಂತ ರೆಕಗ್ನೇಷನ್ ಅಲ್ಲ ಕೆಲವು ಸ್ವಲ್ಪ ಬೆನಿಫಿಟ್ ನಂಗೆ ತಿಕ್ಕರೆ ಅಂತ ಅನ್ಕೊಳ್ಳೋದು ನಮ್ಮ ಕಮ್ಯುನಿಟಿಗೆ ನಮ್ಮ ಜನಕ್ಕೆ ಏಜಿಲ್ಲ ಆ ಅವಕಾಶ നല്ല ഡിമാൻഡ് ആവുന്നു ആണ് നല്ല നിരവധി ആണ് ഒഞ്ചി ನಾವು നിരവധി ಯಾವುದೇ ಸ್ಕೂಲ್ಗಳಾണ് ಲ್ಯಾಂಗ್ವೇಜ್ ಸ್ಟೇಟ್ ಲ್ಯಾಂಗ್ವೇಜ್ ಮತ್ತು ಅವ್ರಿಗೆ ಕಂಡೀಷನ್ಸ್ ಒಂಜಿ ನಾವು ಆ ಹೋಗ್ಬಿಡ್ತೀವಿ ನಾವು ನಿರೀಕ್ಷೆ ತುಳುವರ ಸಂಘಟನೆ ಇತರ ಸಂಘಟನೆ ಎಂಚಾಬೋದು ದುಂಬುಗಳೆಂತ ಇಲ್ಲ ಈ ಫೆಲೋಶಿಪ್ ನಲ್ಲೊಂದು ನಮ್ಮ ಇಂಪ್ರೂವ್ ಮಾಡ್ಕೊಂಡ ದುಂಬು ಇಲ್ಲಿನ ಮಕ್ಕಳಿಗೆ ಫೆಲೋಶಿಪ್ ಬೇರೆ ಇರ್ತಿತ್ತು ನಮಗೆ ಫ್ಯಾಮಿಲಿ ಕಾಣ್ತದೆ ಈಗ ನಮ್ಮ ಪ್ರೋಗ್ರಾಮ್ ಬರ್ಬ ಪಾತೆವ ಕೂಪ ಕುಳ್ಳು ಕೋಪ ಪಕ್ಕ ಮರ ಕೂಪ ಅಂಚಾದ ಬರ್ತದೆ ಬರ್ತದೆ ದುಂಬುಲ ಪ್ರಾಯದಕ್ಕನೇ ಜಾಸ್ತಿ ಸಂಖ್ಯೆ ವ್ಯವಸ್ಥೆ ಇತರ ಅವೇ ಇರ್ತೀರ ಪ್ರಾಯದಕ್ಕ ಮೇಲೆ ದುಂಬು ಹೆಚ್ಚ ನಮ್ಮ ನಡಬಾರ್ದು ಆಯ್ತು ಆಯ್ನ ಅಂತ ಯುವ ಜನತೆ ನಮ್ಮ ಒಯ್ತೊಂಡು ಈ ಸಂಘಟನೆ ದುಂಬು ಭಾರಿ ಈಸಿ ಆಗುತ್ತೆ ಯಾಕಂದ್ರೆ ಅಕ್ಕಲ ಹೊಸ ನಾವು ತೊಗೊಂಡಾಗ ಇಂಚಿನ ಚೇಂಜ್ ಆಗೋದು ವರದಿ ಬೋರ್ಡು ದುಂಬು ಸುಮಾರು ಚೇಂಜ್ ಆಗ್ತದೆ ಕಮ್ಯುನಿಕೇಶನ್ ಚೇಂಜ್ ಆಗ್ತದೆ ಸಿಸ್ಟಮ್ಸ್ ಚೇಂಜ್ ಆಗ್ತದೆ ನಮಗೆ ಒಂದೊಂದು ದುಂಬುದಿದ್ದು ಅದೊಂದು ಒಯ್ತೊಂದು ಅದನ್ನ ಹೊಸದೇನು ನಮ್ಮ ಆ್ಯಡ್ ಅದು ಮಾಡ್ಬಿಡಾಗುತ್ತೆ ಯಾಕಂದ್ರೆ ನಮ್ಮ ಸಂದರ್ಭ ಮತ್ತು ಸಮಯಕ್ಕೆ ಸರಿಯಾದ ನಮ್ಮ ಹೊಂದಾಣಿಕೆ ಬರುತ್ತೆ ಅವನ್ನ ಕೆಲವು ದುಂಬು ಅದಕ್ಕೆ ನಮ್ಮ ಮಾತಾಡೋದು ತುಂಬ ಆಗಲಿ ನಮ್ಮಲ್ಲಿ ಮಿಕ್ಸ್ ಬಂದ್ರೆ ನಮ್ಮದೇ ಗೈಡ್ ಬಂದಾಗ ದುಂಬು ಮಾಡಿದಾಗ ಅಂತ ದುಂಬು ನಮಗೆ ದುಂಬಲ ಪ್ರಾಯದಲ್ಲಿ ಇತರ ಪ್ರಾಯದಲ್ಲಿ ದೂರ ಹೋಗಿ ಕೆಲಸ ಮಾಡ್ತೀವಿ ಮಲ್ಪನಾಥ್ ಬಂದ್ರೆ ಎದೋ ಕೆಲಸ ಉಂಟು ದಾಯಬಂಡ ಒಂಜಿ ಟೈಮ್ಡು ತುಳುವರೆಂಗಲೇ ನ್ಯಾಯಾಲಯ ಮೀಟಿಂಗ್ ಅಂತ ಒಂಜಿ ಪ್ರಸ್ತಾಪ ಇದು ಸಂಗತಿ ದಾಯಬಂಡ ಒಂದೇ ಒಂದು നല്ല എന്റെ കസമപ്പെടുത്താണ് ഏത്തവേദ ഈ സംഘടന ദായമുള്ളൂ ಒಂಜೆ ದಾಯ ಮಾಡ್ತಾರೆ ಒಂಜೆ ಅಮೃತ ದಾಯ ಮಾಡ್ತಾರೆ ಅಪ್ಪ ಕೊಕ್ಕಿ ಬರ್ತದೆ ಬೇತೆ ಬೇತೆ ಇಷ್ಟು ಸಂಘದೊಪ್ಪನಾಗ ಮಾತ್ರ ದುಡ್ಡು ಉಂಟು ನಮ್ಮ ಬೇತೆ ಅಕೌಂಟು ಅವು ಮಾತ್ರ ಸಮಸ್ಯೆ ಬರ್ಬೋದು ಒಂಜೆ ಹಾಕುಜಿ ಏ ಸಂಘಟನೆ ಕೆಲಸ ಮಾಡ್ತಾರೆ ಅಲ್ಲೆಲ್ಲ ರೀತಿ ನೀತಿ ಅಲ್ಲೆಲ್ಲ ಲಿಮಿಟೇಷನ್ ಕೆಲಸ ಮಾಡ್ತಾರೆ ಮತ್ತೊಂದು ಪಡೆದು ನಮ್ಮ ಒಟ್ಟಿಗೆ ಸೇರಿದ ಹಾಕುಜಿ ಇಲ್ಲ ಒಟ್ಟಿಗೆ ನನ್ನ ಐಟ್ ಆಫೀಸ್ ಬೇರೆ ಬೇರೆ ಭೇದ ಭಾವ ಬರುತ್ತೆ ಭಿನ್ನಾಭಿಪ್ರಾಯದಲ್ಲಿ ಅಂಚಾದ ಮತ್ತೊಂದು ದಾರದಲ್ಲಿ ಆ ಸಂದರ್ಭಗಳ ನನ್ನ ಅಗತ್ಯ ನನಗೆ ನಾನಾ ಸಂಘಟನೆಗಳ ಕೆಲಸ ತುಳುಕೆ ಒಟ್ಟಿಗೆ ಒಟ್ಟಿಗೆ ಮಾಡ್ಬಿಡ ಕೆಲಸ ಜಾಸ್ತಿ ಅಂತ ಮಾಡ್ಬಿಲ್ಲ ಅಂಚ ಮಲ್ಕೊಂಡು ನನ್ನ ಕೆಲಸ ಮಲ್ಬೋದು ನನ್ನ ಕೆಲಸ ಉಂಟು ಅಲ್ಲಿ ಮಾತೆಲ್ಲ ಹೋಯ್ತು ಒಂದು ಅಲ್ಲಿ ಉತ್ತೇಜನ ಕೊಡ್ತೇವೆ ದುಡ್ಡು ಕೊಡೋಣ ಕೆಲಸ ಮಾಡಿದ್ರೆ ಮಾಡ್ಬೋದು ಮಸ್ತು ಇರ್ತದೆ ಮತ್ತು ಅದ್ರ ಬಗ್ಗೆ ಅಭಿಮಾನ ಇದ್ದಾಗ ಮಸ್ತು ಇರ್ತದೆ ನಾನು ಹೋಯ್ತು ನೋಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ಪ್ರೆಡ್ ಆಗ್ತದೆ ನಮ್ಮ ಗೊತ್ತಿಲ್ಲ ವ್ಯಾಪಾರ ವ್ಯವಹಾರ ಮತ್ತು ನಮ್ಮ ವಿದ್ಯಾಭ್ಯಾಸಗಳು ಸೈಂಟಿಸ್ಟ್ ಮತ್ತು ಮತ್ತೆ ಹೋಯ್ತು ದುಡ್ಡು ಕೊಟ್ಟಾಗ ಮಾರ್ಗದರ್ಶನ ನೋಡ ಬೇರೆ ಬೇರೆ ಫೀಲ್ಡ್ ಮಸ್ತ್ ನೋಡಿದ್ರು ಬಲೀಂದ್ರ ಅವರೇ ಮಸ್ತ್ ರಿಟೈರ್ಮೆಂಟ್ ಆಯ್ತಾ
ಅದಕ್ಕೆ ಇಂಜಿನ ಮತ್ತು ಸೋಷಿಯಲ್ ಬೇತೆ ಇರುವ ಸಂಘಗಳು ಬೇತೆ ಬೇತೆ ಸೋಷಿಯಲ್ ವರ್ಕ್ ಕಡೆ ರಿಟೈರ್ಮೆಂಟ್ ಇಂಗ್ಲಿಗೆ ಒಂದು 55 ವರ್ಷ ಆದರೆ ಇಂಗ್ಲಿ ಬಾರಿ ಸಂತೋಷ ಬಿದ್ದಾಯ ಬರ್ತಾರೆ ಅವಾಗ ಸರ್ಕಾರ ಸೇವೆ ಏನು ಮಾಡಿದ್ದೆ 2 ಸಾಲ ಮುಂಚೆ ಸೆಪ್ಟ ಮಾಡಿದ್ವಿ ಬಾರಿ ಪೊರ್ಗಳು ಬರ್ತಾರೆ ಆಡ ಹೆಂಗೆ ಆರಾಳೆ ಕೆಲಸ ಆಯ್ತು ಸೋಷಿಯಲ್ ಆಕ್ಟಿವಿಟಿ ಅಂತ ಇಂಟ್ರೆಸ್ಟ್ ಜಾಸ್ತಿ ಸಮಾಜ ಮಲ್ಪುಗ ಮತ್ತೆ ಮುಂಜಾನೆ ಹೆಲ್ತ್ ಡೆಪ್ನ ಮಲ್ಪುಗ ಅಂಚಲಿ ತುಳುರೆಗಳಂದ್ರೆ ಏನ ಇನ್ವಾಲ್ವ್ಮೆಂಟ್ ಇತ್ತೇನೆ ಸಾಧಾರಣ ಇತ್ತೇನೆ ಅಂಚೆ ಬೇತೆ ಬೇತೆಗೆ ಇನ್ವಾಲ್ವ್ಮೆಂಟ್ ಇನ್ನು ರೆಸಿಡೆನ್ಸ್ ಅಸೋಸಿಯೇಷನ್ ಅಲ್ಪಲಂತ ಇನ್ವಾಲ್ವ್ಮೆಂಟ್ ಅಲ್ಪಲಂತ ಜಾಸ್ತಿ ಆಗ್ತದೆ ಐಟ ಅಲ್ಪಲಂತ ಅಧ್ಯಕ್ಷ ಪ್ರಾಬ್ಲಮ್ ಇದೆ ಹಾಕಬಹುದಾಗ ಇಂಟ್ರೆಸ್ಟ್ ಕೆಲವೊಂದು ಕೆಲಸ ಮಾಡ್ತಾರೆ ಕೆಲವೊಂದು ಯಾರು ಅವ್ರು ರಿಟೈರ್ಮೆಂಟ್ಗಳಿಗೆ ವೈಟ್ ಸೇರ ಬಂದಾಗ ಪೊಲಿಟಿಕಲ್ ಮತ್ತೆ ಕಾಂಗ್ರೆಸ್ ಅಂತ DCC ಮೆಂಬರ್ ಆಗಿದೆ ಐಟೊತ್ತೆ ಉತ್ಸಾಹ ಮತ್ತೆ ಕೆಲಸ ಮಾಡ್ಕೊಂಡು ಅಂತ DCC ಮೆಂಬರ್ ಆಗಿ ಐದು ರೆಸಿಡೆನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಅವರು ಮತ್ತೆ ಕೆಲಸ ಮಾಡಿಸ್ಬೇಕಾದ್ರೆ ಐದು ಒಟ್ಟಿನ ಈ ಹೊಸತ್ತು ಕೋರಮಂಗಲ ಫಿನಿಕ್ಸ್ ಬಂದು ಲಯನ್ಸ್ ಫಿನಿಕ್ಸ್ ಮಾಡೋದು ಐಟ್ಲ ಕೆಲಸ ಒಂದು ಆಸ್ಪತ್ರೆ ಕೆಲವು ವರ್ಷ ಮೆಂಬರ್ಶಿಪ್ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ ಅಂಚೆನೆ ವಾರ್ಡ್ ಕಮಿಟಿ ಈಜಿಬರ ವಾರ್ಡ್ BBA ಐಟು ಅಂತ ಸಮಯ ಐಟ್ಲ ಸೇರ್ಕೊಂಡು ಇಲ್ಲ ಭಾಷಾ ಮಿಷನ್ ಕ್ರಿಶ್ಚಿಯನ್ ಅಸೋಸಿಯೇಟ್ ಇಂಗ್ಲಂದು ಮುಂದೆ ನಡೆದು ಬರ್ತೀನಿ ಆಯ್ತಂತೆ ಏನೋ ಸೇವೆ ಭಾಷಾ ಮಿಷನ್ ಅನ್ನಂತ ಇಲ್ಲ ಅಸೋಸಿಯೇಷನ್ ನಮ್ಮ ಕೋಸ್ಟಲ್ ಬರ್ತಾರೆ ತುಳು ಕ್ರಿಶ್ಚಿಯನ್ಸ್ ಮತ್ತು ಆ ಕಮಿಟಿ ಬರ್ತೀನಿ ಐಟಲ್ಲಿ ಮೆಂಬರ್ಶಿಪ್ ಕೆಲವ ಸಂಘ ಸಂಸ್ಥೆ ಮತ್ತೆ ಬಿಸಿ ಶೆಡ್ಯೂಲ್ ಮಾಡ್ಕೋಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಸಂಘ ಸಂಸ್ಥೆಗಳು ಇನ್ವಾಲ್ವ್ಮೆಂಟ್ಸ್ ಮತ್ತೆ ಟೆಕ್ನಿಕಲ್ ಕಾನೂನು ಸಲಹೆ ಕೊಡೋದು ಪ್ರಾಕ್ಟೀಸ್ ಸಲಹೆ ಬರ್ಬೇಕು RTI ಓಡು ಫ್ಯಾಮಿಲಿ ಸಪೋರ್ಟ್ ಮಗೆಯವರಿದೆ ಮಗೆ ಮ್ಯಾಂಗ್ಳೂರು KG ಮತ್ತು ಮ್ಯಾಂಗ್ಳೂರು ಜಾನ್ಸ್ ಸೇಂಟ್ ಜಾನ್ಸ್ ಹೈಸ್ಕೂಲ್ ಕ್ಯಾಥಡ್ರಲ್ ಕಾಲೇಜ್ ಮತ್ತು ವಿಜಯ ಕಾಲೇಜ್ ಇಷ್ಟ ಲೀಗಲ್ ಸ್ಟಡೀಸ್ ವಿಜಯ ಕಾಲೇಜ್ ಪ್ರಾಕ್ಟೀಸ್ ಮಾಡ್ತೀವಿ ಮಗದು ಅಲ್ಲ ಎಜುಕೇಷನ್ ಒಂದು KG ಮತ್ತು ಮ್ಯಾಂಗ್ಳೂರು KG ಫಸ್ಟ್ ಸೇಂಟ್ ಜಾನ್ಸ್ ಹೈಸ್ಕೂಲ್ ಅದರ ರಿಷಬ್ ಪಾಂಡ್ಯ 12th ಮಲ್ತದೆ ಟೆಸ್ಟ್ ಕಾಲೇಜಿಗೆ BBM ಮಾಡ್ತದೆ MCA ಮಾಡ್ತದೆ ಹಾಕ್ಬೇಕಾದ್ರೆ ಆಫರ್ ಬರ್ತದೆ ನಾವು ಅಲ್ಲಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಭೇಟಿ ಆಗಿಸ್ತೀವಿ ಗೊತ್ತೈತೆ ಸೀನಿಯರ್ ಆದಿತ್ತೆ ದಿಟ್ಟಿಲ್ಲ 20 ವರ್ಷ ಬ್ರಿಟಿಷ್ ಏರ್ವೇಸ್ ಲಂಡನ್ ಓದಬಹುದು ಸ್ಮಾಲ್ ಫ್ಯಾಮಿಲಿ ಶಕ್ತಿ ಉಪ್ಪುನಟ ಸಮಾಜ ಸೇವೆ ಮೈನ್ ಗೈಡ್ ಮಾಡ್ತಾರೆ ಕಾನೂನು ಗೈಡೆನ್ಸ್ ಕೊಡಬೇಕು ಕಾನೂನು ವಿಚಾರವಾಗಿ ಅಷ್ಟೇ ಮನೆಯಲ್ಲಿ ಆಫೀಸ್ ಉಂಟು ಬಗ್ಗೆ ಎಲ್ಲ ಕೆಲವು ಹೊಸ ಬಂದಾಗ GST ಯಾವುದು ಕಾನೂನು ಚೇಂಜ್ ನಮ್ಮ ಜನರಿಗೆ ಅವೇರ್ನೆಸ್ ಕಾನೂನು ಬಗ್ಗೆ ಅವೇರ್ನೆಸ್ ಕೊಡೋದು ಪಕ್ಕ ಸೊಸೈಟಿ ವಾರಿ ತಿಳ್ಕೊಂಡು ಮತ್ತೆ ಇನ್ವಾಲ್ವ್ ಆಗಿ ಇಂಗ್ಲಿಗೆ ದುಂಬದ ರೀತಿ ಇರುತ್ತೆ ಆತ ದುಂದಾತ ಓದು ಬರೆಯೋದು ಮತ್ತೆ ಮೀಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಮೆಜೆಸ್ಟಿಕ್ ಮಾಡಿ ಬಂದಾಗ
ತುಂಬ ತಿನ್ನತ್ತಿಲ್ಲ ಟ್ರಾಫಿಕ್ ಕಷ್ಟ ನಾನು ಈಗ ಇತ್ತಿನ ಎಂದಟ್ಟೆ ಏನಿನ ನೋಡ್ಕೊಂಡು ಆ ಸಹಾಯ ನಮ್ಮ ಮಲ್ಬೋದು ಆ ಸಹಾಯ ಮಾತ್ರ ಕೋಲ್ಬೋದು ನಮ್ಮ ಸಮಯವನ್ನು ದೊಡ್ಡ ರೀತಿಯಲ್ಲಿ ಮತ್ತೆ ಗೋಡ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡು ನಾವು ಹಂಗೆ ಬೇರೆ ಹಂಗೆ ಮಲ್ಲ ಆಂಬಿಷನ್ ದಾಲ ಎವರೇಜ್ ಇವತ್ತು ನನಗೂ ಇಂಜಿನಿಯರ್ ನಾನು ಡೀಟೇಲ್ ಆದ ಏನ ಬಗ್ಗೆ ತಿಳಿಬರ್ತದ ಬುಕ್ಕನ್ನು ತುಳುವೇರ ಇಂಕುಲ ಸಂಘ ಒಂದು ಪ್ರಾರಂಭ ಮಾಡೋದೇನೆ ಉಂಟ ಸಕ್ರಿಯವಾದ ಇನ್ನೋವಾದ ಮಾರ್ಗದರ್ಶನ ಇಲ್ಲಿ ಮಸ್ತ್ ಥ್ಯಾಂಕ್ಸ್ ಅಂತೇಳಿ ಏರಿಯಾದ ನಾವಾಯನಂತ ಸಮಾಜ ಸೇವೆ ಯಾವ್ದು ಅಂದ್ರೆ ಬೆಳ್ಕೊಂಡು ಅಂತೇಳಿ ನಮಸ್ತೆ.